ಊರ ಹಿಂದೂ ಬಾಂಧವರ ಸಹಕಾರದೊಂದಿಗೆ ನಡೆಯುತ್ತಿರುವಂತಹ 10ನೇ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಕಾರ್ಯದರ್ಶಿಗಳಾದಂತಹ ಶರತ್ ಪಂಪಲ್, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಳ್ಳಾಲ ಗುರುಗಳ ಮಾನವನ ಪ್ರಮುಖರಾದಂತಹ ಪ್ರೇಮರಾಜ್, ಚೈತನ್ಯ ಧರ್ಮನಗರದ ಅಧ್ಯಕ್ಷರಾದಂತಹ ರವಿನಾಥ್, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪರಶುರಾಮ ಶಂಕೆ ಪಾವೂರು ಬಜೀರು ಹಾಗೂ ಊರ ಹಿಂದೂ ಬಾಂಧವರ ಸಹಕಾರದೊಂದಿಗೆ ನಡೆಯುತ್ತಿರುವಂತಹ 10ನೇ ವರ್ಷದ ಪಾದಯಾತ್ರೆಯಲ್ಲಿರುವಂತಹ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತದ ಕಾರ್ಯದರ್ಶಿಗಳಾದಂತಹ ಶರತ್ ಪಂಪಲ್ ಇವರಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪರಶುರಾಮ ಶಾಖೆ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಪ್ರದೀಪ್ ತೇಗೂರು ಇವರು ಶಾಲು ಮತ್ತು ಸಮಾಜಕ್ಕೆ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಇವರಿಗೆ ಶೈಲೇಶ್ವರು ಶಾಲು ಹಾಗೂ ಸ್ಮರಣಿಕೆಯಲ್ಲಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಇವರು ತಮ್ಮ ಸ್ಥಳೀಯರಾದಂತಹ ಹಾಗೂ ಗೋವಣಿ ಟ್ರಸ್ಟ್ ಇದರ ಟ್ರಸ್ಟಿಗಳಾದಂತಹ ರವಿ ಬೈರಾಜರ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವರಿಗೆ ಪ್ರೇಮರಾಜ್ ಅವರು ಇವರು ಶಾಲು ಹಾಗೂ ಸ್ಮರಣಿಕೆಯಲ್ಲಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಶಿವಶಂಕರ ಶೆಟ್ಟಿ ಪಾವೂರು ಮತ್ತು ಯುವ ಉದ್ಯಮಿಗಳು ಇವರು ವೇದಿಕೆಯಲ್ಲಿದ್ದಾರೆ. ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ನೀಡುತ್ತಾ ಇವರಿಗೆ ರೋಹಿತ್ ಇವರು ಶಾಲು ಹಾಗೂ ಸ್ಮರಣಿಕೆಯಲ್ಲಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ತಮ್ಮೊಂದಿಗೆ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಇದರ ಯುವ ಮೋರ್ಚಾದ ಅಧ್ಯಕ್ಷರಾದಂತಹ ಮುರಳಿ ಕೋಲಾಜಿ ಅವರು ವೇದಿಕೆಯಲ್ಲಿದ್ದಾರೆ. ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ನೀಡುತ್ತಾ ಇವರಿಗೆ ಸಂತೋಷ್ ಇವರು ಶಾಲು ಹಾಗೂ ಸ್ಮರಣಿಕೆಯಲ್ಲಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ನಮ್ಮೊಂದಿಗೆ ಪಾವೂರು ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ದಯಾನಂದ್ ಇವರು ವೇದಿಕೆಯಲ್ಲಿದ್ದಾರೆ. ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಚೇತನ್ ಇವರು ಶಾಲು ಹಾಗೂ ಸ್ಮರಣಿಕೆಯಲ್ಲಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಬ್ರಹ್ಮಶ್ರೀ ನಾರಾಯಣ ಗುರು ಸಂಘ ಗ್ರಾಮಾಂತರಗಳಿಂದ ಜತೆ ಕಾರ್ಯದರ್ಶಿಗಳಾದಂತಹ ಪ್ರವೀಣ್ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಜ್ಯೋತಿರಾಜ್ ತೇಗೂರು ಇವರು ಶಾಲು ಹಾಗೂ ಸ್ಮರಣಿಕೆಯಲ್ಲಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಶ್ರೀ ನಾಗರಂತೇಶ್ವರಿ ಸೇವಾ ಸಮಿತಿ ಹಿಂದೂಪುರ ಬೀಜಗುರಿ ಇದರ ಅಧ್ಯಕ್ಷರಾದಂತಹ ಸದಾಶಿವ ಬೀಜಗುರಿ ಇವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಸಾಗರ ಹಿಂದೂಪುರ ಬೀಜಗುರು ಶಾಲು ಹಾಗೂ ಸ್ಮರಣಿಕೆಯಲ್ಲಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಶ್ರೀದೇವಿ ಕ್ಯಾಂಪಸ್ ಕುರ್ಕೋಲಿ ಇದರ ಮಾಲಕರಾದಂತಹ ಹೇಮಂತ್ ಕುರ್ಕೋಲಿ ಇವರು ವೇದಿಕೆಯಲ್ಲಿದ್ದಾರೆ. ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಮೋಹನ್ ಪಾಟೀಲ್ ಇವರು ಶಾಲು ಹಾಗೂ ಸ್ಮರಣಿಕೆಯಲ್ಲಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಮಂಗಳೂರು ಮಂಡಲ ಇದರ ಭಾಷಣದ ಅಧ್ಯಕ್ಷರಾದಂತಹ ಜಗನ್ನಾಥ್ ಕೋಯಿಲ್ ಇವರು ಉಪಸ್ಥಿತರಿದ್ದಾರೆ. ಇವರಿಗೆ ವೇದಿಕೆಯಲ್ಲಿ ಆತ್ಮೀಯ
ಯೋಗೀಶ್ ಹೆಗ್ಡೆ ದೇವರು ಇವರು ವೇದಿಕೆಯಲ್ಲಿ ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ನೋಡಿನ ಧರ್ಮನಗರಿಯವರು ಸಾಲು ಹಾಗೂ ಸ್ಮರಣೆಗೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮ ಘಟಕದ ಸಂಯೋಜಕರಾದಂತಹ ಪುಷ್ಪರಾಜ್ ಕೀಲೂರು ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಸುಭಾಷ್ ಧರ್ಮನಗರಿಯವರು ಸಾಲು ಹಾಗೂ ಸ್ಮರಣೆಗೆ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇವೆ. ಬಂದಂತ ಎಲ್ಲ ಅತಿಥಿಗಳಿಗೆ ಹಾಗೂ ಹಿಂದೂ ಬಾಂಧವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಬಂದಂತ ಅತಿಥಿಗಳು ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡಿ ಭಾರತ ಮಾತೆಗೆ ಅರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಪಾದಯಾತ್ರೆಯನ್ನು ನಾವು ಕೈಗೊಂಡಿದ್ದೇವೆ. ಈ ಸಲ 10ನೇ ವರ್ಷದ ನಮ್ಮ ಪಾದಯಾತ್ರೆಯು ದೀಪ ಪ್ರಜ್ವಲನದೊಂದಿಗೆ ಉದ್ಘಾಟನೆಗೊಂಡಿದೆ. ನಮ್ಮ ಇಂದಿನ ಪಾದಯಾತ್ರಾ ಕಾರ್ಯಕ್ರಮದಲ್ಲಿ ವಾಸ್ತವವಾಗಿ ಚುಟುಕಾಗಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಗೋವಣಿತ ಇದರ ಟ್ರಸ್ಟಿಗಳಾದಂತಹ ರವೀಂದ್ರ ಪಂಜಿ ಇವರಲ್ಲಿ ವಿನಂತಿಸುತ್ತೇವೆ. ಮಹಾಗಣಪತಿಯವರಿಗೆ ಮನಸಾರೆ ಪ್ರಾರ್ಥನೆ ಮಾಡುವುದು ಕ್ಷೇತ್ರದ ಆರಾಧನೆಯಲ್ಲಿ ದೇವರಿಗೆ ಆ ಭಗವಾನಿಗೆ ಮನೆ ಸಲ್ಲಿಸುವುದು ಆತ್ಮೀಯ ಭಕ್ತರೇ, ಪ್ರಪ್ರಥಮವಾದ ಶಿವರಾತ್ರಿಯ ಮಾತ ಹಿಂದೂ ಬಾಂಧವರಿಗೆ ಶುಭಾಶಯ ಕೋರುವುದು. ಆತ್ಮೀಯ ಬಂಧುಗಳೇ, ನಮ್ಮ ವಿಶ್ವ ಹಿಂದೂ ಪರಿಷತ್ ಪ್ರತಿನಿಧಿಗಳ ಪರಶುರಾಮ ಶಾಖೆ ಪಾವೂರು ನೇತ ಒಟ್ಟು ಸಂಘಟನೆಗಳು ಮುಂಚೆನೆ ಈ ಭಾಗದ ಮಾತ ಹಿಂದೂ ಬಾಂಧವರಿಗೆ ಒಟ್ಟು ಸೇರಿದ್ದು ಯೂನಿವರ್ಸಿಟಿ ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರಿ ಕ್ಷೇತ್ರವು ನಮ್ಮ ಮಾತ ಶಿವರಾತ್ರಿಗಾಗಿ ಬಯಲು ಕೊಟ್ಟು ನಮ್ಮ ಮುದುಕರು ಪಾದಯಾತ್ರೆ ಬಿಡಲು ಇದು 10ನೇ ವರ್ಷದ ಕಾರ್ಯಕ್ರಮ. ಈಗ 10ನೇ ವರ್ಷದ ಕಾರ್ಯಕ್ರಮವು ನಮ್ಮ ಬಜರಂಗದಳ ಸಂಚಾಲಕ ನಡೆಸುವ ಶರಣಮಕ್ಕಳಿಗೆ ಪದ್ಧತಿ ನಮ್ಮ ಉಪಸ್ಥಿತಿಗೆ ಉಪಸ್ಥಿತಿ ಅಧ್ಯಯನವನ್ನು ಗೌರವಿಸುವುದು. ಅಜಯ್ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ನಡೆಸುವ ಜಗದೀಶಾಮ ಉಪಸ್ಥಿತಿ ಗೌರವಿಸುವುದು. ಅಜಯ್ ನಮ್ಮ ಪಾವೂರದ ಶಿವಪ್ರಸಿದ್ಧ ಅಜಯ್ ಸಂಘಟನೆ ಮಾತ್ರ ಜವಾಬ್ದಾರಿ ವಹಿಸುವ ವೇದಿಕೆ ಕುರಿತ ಮಾತ ಗಣ್ಯರೇ, ಅಜಯ್ ವೇದಿಕೆಯ ಎದುರು ಕುರಿತ ಮಾತ ಶ್ರದ್ಧೆಯ ಅಭಿನಂದನೆ ಜೋಗುಲೆ. ನಮ್ಮ ಕಳೆದ 10 ವರ್ಷಗಳು ನಮ್ಮ ಈ ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರಿ ಕ್ಷೇತ್ರ 2015 ಇಸ್ವಿಯಲ್ಲಿ ಬಾಲಿವುಡ್ ಬ್ರಹ್ಮಕಲಶೋತ್ಸವವಾದ ಪ್ರಥಮವಾದ ನಮ್ಮ ಜಾತ್ರಾ ಮಹೋತ್ಸವ ನಂತರ ಕೊಟ್ಟು ಈ ಭಾಗದ ಹಿಂದೂ ಬಾಂಧವರಿಗೆ ಮಾತ್ರ ಒಟ್ಟು ಸೇರಿದ್ದು ಶಿವರಾತ್ರಿಗೆ ನಮ್ಮ ದೇವರ ಕಡೆ ಶ್ರದ್ಧಾ ಭಕ್ತಿ ಮೊದಲು ಪಾದಯಾತ್ರೆ ಮುಖಾಂತರ ಹೋಗಿ ತೀರ್ಮಾನ ಮಾಡಿಕೊಂಡು
ಪಾದಯಾತ್ರೆ ಯಶಸ್ವಿಯಾದ ಈ 15 ವರ್ಷಗಳು ಕಾದಿದ್ದು 15 ವರ್ಷದ ಕಾರ್ಯಕ್ರಮಗಳು ಕಳೆದ 2-3 ವರ್ಷ నుంచి ನಮ್ಮ ರಾಷ್ಟ್ರೀಯ ಸಂಸ್ಥೆಗಳ ಸಂಘಟನೆಗಳ ಅಭ್ಯರ್ಥಿಗಳು ಮಾತ್ರ ಎಲ್ಲ ಒಟ್ಟು ಸೇರಿದ್ದು ಜೋಗಿಗೆ ಮಾತ್ರ ಕುರಿತ ಬಜೆಟ್ ಕಲ್ಪನೆ ನಮ್ಮ ಪಾದಯಾತ್ರೆಗಳು ಕುರಿತ ಬಜೆಟ್ ಎದುರುಬಹುದು ಬಾಯಿಕೊಳ್ಳುವ ಶೋಭಾಯಾತ್ರೆ ಕಳಕಳಿಗೆ ಕಾರ್ಯಕರ್ತರಾಗಿ ಈ ವರ್ಷ ದೇವರ ಅನುಗ್ರಹವು ನಮ್ಮ 15 ವರ್ಷದ ಈ ಶೋಭಾಯಾತ್ರೆಗಳ ಈ ಕಾರ್ಯಕ್ರಮ ಬಾಯಿಕೊಳ್ಳಲು ಯಶಸ್ವಿ ರೀತಿ ರಾವಳಿ ಅರ್ಚನೆ ನೆನಪುವುದು ದೇವಸ್ಥಾನಗಳು ಮಹಾಪೂಜೆಯಾಗಿ ಆ ಘಟಪ್ರಸಾದ ಸ್ವೀಕಾರ ಮಾಡಿದ್ರೆ ನನಗೆ ಮಾತ್ರ ಇಲ್ಲ ದೇವತೆಗಳನ್ನ ಅನುಗ್ರಹ ಇರ್ತದೆ ಈ ರೀತಿಯ ಸಂಘಟನೆ ನಾನಾದ್ರೆ ಕೆಲಸ ಕಾರ್ಯ ಮಾಡಬೇಕಾದ್ರೆ ಹಿಂದೂ ಭಾಗಗಳಿಗೆ ಮಾತ್ರ ಇಲ್ಲ ಎಡ್ಡೆ ಆರೋಗ್ಯ ಭಾಗಿಗಳು ನಮ್ಮ ಸಂಘಟನೆ ಎಡ್ಡೆ ರೀತಿ ಹೋಲಿಸಿ ಹಿಂದೂ ಭಾಗದಲ್ಲಿ ಒಟ್ಟಾರೆ ನಮ್ಮ ಜಾಗೃತ ಮಹೋತ್ಸವವಾಗಿಗೂ ನಮ್ಮ ಹಿಂದೂವಿನ ಪರ್ವ ಕಾರ್ಯಕ್ರಮವಾಗಿಗೂ ಶ್ರದ್ಧಾಭಕ್ತಿ ಆಚರಣೆ ಮಾಡಿದ್ರೆ ಮಾತ್ರ ಜೋಗರಿಗೆ ಮಾದರಿಯಾಗಿ ಬದುಕಲಾಗಿ ವಿನಂತಿ ಮಾಡುವುದು ಈ ಕೋರಿಕೆಗಳ ಮಾದರಿಯ ಕೊರತೆ ಕಾರ್ಯಕ್ರಮ ಈ ಬೇಗ ಶೋಭಾಯಾತ್ರೆ ಈ ಕ್ಷೇತ್ರದಲ್ಲಿ ಇರುತ್ತದೆ ಅಲ್ಪ ನಾಟಕ ಬೇಗ ಶೋಭಾಯಾತ್ರೆಗಳು ಐದು ನಮ್ಮ ಕ್ಷೇತ್ರ ಇತರರು ವಸತಿಯ ವೇದಿಕೆ ಗಣ್ಯರಿಗೆ ನನಗೆ ಬೈಕೊಳ್ಳದ ಪಾತ್ರ ವೇದಿಕೆಗಳು ಹೀಗೆ ಗಡ್ಡೆ ಪಾತ್ರ ಅವಕಾಶ ಮತ್ತು ಈ ಸಂಘಟನೆಗೆ ಅನಂತರದ ಕೃತಜ್ಞತೆ ಸಲ್ಲಿಸುವುದು ನನ್ನ ದುರ್ಗು ಪಾತ್ರ ನನಗೆ ನಾ ಮಾತ್ರ ವಿಚಾರದ ಬಗ್ಗೆ ನನಗೆ ಮಾರ್ಗದರ್ಶನ ಮಾಡ್ತಾರೆ ಈ ಕಾರ್ಯಕ್ರಮಗಳು ಪಾಲ್ಗೊಳ್ಳುವ ಮಾತ್ರ ಹಿಂದೂ ಭಾಗಗಳಿಗೆ ಅನಂತರದ ಕೃತಜ್ಞತೆ ಸಲ್ಲಿಸುವುದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೀರು ನಟ್ಟಲು ನಿನ್ನ ಅವಕಾಶವನ್ನು ಒದಗಿಸುತ್ತದೆ. ಜೈ ಶ್ರೀರಾಮ್. ಮೊದಲಿಗೆ ನಮಗೆ ಮಾರ್ಗದರ್ಶನ ಮಾಡಲಿದ್ದಾರೆ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಕಾರ್ಯದರ್ಶಿಗಳಾದಂತಹ ಶರತ್ ಪೊಪ್ಪೇಲ್ ಅವರು. ನೆಲೆಗೊಂಡಿರುವಂತಹ ಶ್ರೀ ಗೋಪಾಲಕೃಷ್ಣನಿಗೆ ನಮಸ್ಕರಿಸುತ್ತಾ ತಾಯಿ ಗೋಮಾತೆಗೆ ವಂದಿಸುತ್ತಾ ವಿಶ್ವ ಹಿಂದೂ ಪರಿಷತ್ ವಚನ ಕನ್ನಡದ ಪರಶುರಾಮ ಶಾಖೆಯ ನೇತೃತ್ವದಲ್ಲಿ ನಡೆಯುವಂತಹ 10ನೇ ವರ್ಷದ ಶಿವನಡಿಗೆ ನಮ್ಮ ಪಾದಯಾತ್ರೆ ಈ ಕಾರ್ಯಕ್ರಮದ ಉದ್ಘಾಟನೆ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ನನ್ನ ಎಲ್ಲ ಆತ್ಮೀಯ ಮಿತ್ರರೇ ಗಣ್ಯರೇ ಸಂಘಟನೆಯ ಪ್ರಮುಖರೇ ಸೇರಿರುವಂತಹ ಶ್ರದ್ಧೆಯ ತಾಯಿಯರೇ ಬಂಧುಗಳೇ ಮಕ್ಕಳೇ, ಇವತ್ತು ಇಡೀ ದೇಶಾದ್ಯಂತ ಕೇವಲ ದೇಶಾಂತ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಇವತ್ತು ಶಿವರಾತ್ರಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಳ್ಳುತ್ತಾರೆ. ಲಕ್ಷಾಂತರ ಜನ ಇವತ್ತು ಇಡೀ ದಿವಸ ಉಪವಾಸ ವ್ರತವನ್ನು ಆಚರಣೆ ಮಾಡಿ ರಾತ್ರಿ ಜಾಗರಣೆಯಲ್ಲಿ ಕೂತು ಬೆಳಿಗ್ಗೆ ತನಕ ಆ ಶಿವನ ಧ್ಯಾನ ಆರಾಧನೆಯನ್ನು ಮಾಡಿಕೊಂಡು ಸುಮಾರು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಅಂತಹ ಒಂದು ಪುಣ್ಯ ಕಾರ್ಯವನ್ನು ಇಲ್ಲಿಯ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಬಜರಂಗದಳದ ಕಾರ್ಯಕರ್ತರು ಪಾದಯಾತ್ರೆಯ ಮುಖಾಂತರ ಈ ಭಾಗದಲ್ಲಿರುವಂತಹ ಎಲ್ಲ ಹಿಂದೂಗಳನ್ನು ಸೇರಿಸಿಕೊಂಡು ಆ ಶಿವನಲ್ಲಿ ಹೋಗಬೇಕಾದ್ರೆ ಕೇವಲ ನಾವು ದೇವಸ್ಥಾನಕ್ಕೆ ಹೋಗುವುದು ಮಾತ್ರ ಅಲ್ಲ, ಪಾದಯಾತ್ರೆಯ ಮುಖಾಂತರ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಆ ಶಿವನನ್ನು ಆರಾಧನೆ ಮಾಡಬೇಕು, ಶಿವನ ಅನುಗ್ರಹವನ್ನು ಪಡೆಯಬೇಕು ಎಂಬ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಯೋಚಿಸಬೇಕು. ನಮ್ಮ ದೇಶದ ಶಕ್ತಿ ಈ ಆಧ್ಯಾತ್ಮಿಕವಾದಂತಹ ಏನು ಶಕ್ತಿ ಇದೆ ಇದರಲ್ಲಿ ಇದೇ ನಮ್ಮ ಭಾರತವನ್ನು ಉಳಿಸಿದ್ದು ಇದೆ. ಒಮ್ಮೆ ಇವತ್ತು ಕುಂಭಮೇಳದಲ್ಲಿ ಪ್ರಯಾಗರಾಜದಲ್ಲಿ ಕುಂಭಮೇಳ ನಡೀತಾ ಇದೆ. ಬಹುಶಃ ಯಾರು ಕೂಡ ಅಂದುಕೊಂಡಿರಲಿಕ್ಕೆ ಇಲ್ಲ. ಇಡೀ ದೇಶದಿಂದ ಸುಮಾರು ಹತ್ತಿರ ಇವತ್ತಿನ ತನಕ 65 ಕೋಟಿ ಜನ ಆ ಪ್ರಯಾಗರಾಜಕ್ಕೆ ಬಂದು ಆ ಕುಂಭಮೇಳದಲ್ಲಿ ಆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಅಂದ್ರೆ ಅಲ್ಲಿ ಬಂದದ್ದು ಯಾವುದಕ್ಕೆ ಕೇಳಿದ್ರೆ ಕೇವಲ ಒಂದು 3 ಸಲ ಗಂಗೆಯಲ್ಲಿ ಆ ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಹೇಳುವುದು. ಅದೇ ನಮ್ಮ ಸೌಭಾಗ್ಯ, ಅದೇ ನಮ್ಮ ಪುಣ್ಯ, ಅದೇ ನಮ್ಮ ಪುಣ್ಯ ಸ್ಥಾನ ಅಂತೇಳಿ ಅಂದ್ಕೊಂಡು 65 ಕೋಟಿ ಜನ ಬರ್ತಾರೆ ಅಂತ ಕೇಳಿದ್ರೆ ಇಂತಹ ಒಂದು ಅದ್ಭುತವಾದಂತಹ ಈ ಶಕ್ತಿ
ಜಗತ್ತಿನಲ್ಲಿ ಭಾರತ ಬಿಟ್ಟು ಇನ್ನೊಂದು ಕಡೆ ಇರಲಿಕ್ಕೆ ಸಾಧ್ಯವೇ? ಅದಕ್ಕೋಸ್ಕರ ಜಗತ್ತಿನಲ್ಲಿ ಎಲ್ಲರೂ ಭಗವಂತನನ್ನು ನೋಡಬೇಕಾದ್ರೆ ಭಾರತಕ್ಕೆ ಬರಬೇಕು. ಆ ಭಗವಂತನನ್ನು ಸಾಕ್ಷಾತ್ ಭಗವಂತನನ್ನು ನೋಡಬೇಕಾದ್ರೆ ಕಾಣಬೇಕಾದ್ರೆ ಅದು ಭಾರತದಲ್ಲಿ ಇರುವಂತಹ ಹಿಂದೂಗಳಿಗೆ ಮಾತ್ರ ಸಾಧ್ಯ ಅಂತ ಹೇಳಿ ಜಗತ್ತಿನ ಜನ ಹೇಳ್ತಾರೆ. ಜಗತ್ತಿನವರೆಲ್ಲರೂ ದೇವದೂತರನ್ನು ನೋಡಿದವರಿದ್ದಾರೆ. ಆದರೆ ಸಾಕ್ಷಾತ್ ಭಗವಂತನನ್ನು ನಾನು ನೋಡಿದ್ದೀನಿ, ದೇವರನ್ನು ನಾನು ನೋಡಿದ್ದೇನೆ, ದೇವರನ್ನು ನಾನು ಕಂಡಿದ್ದೀನಿ ಅಷ್ಟು ಮಾತ್ರ ಅಲ್ಲ, ನಾನು ದೇವರನ್ನು ನಿಮಗೆ ತೋರಿಸುತ್ತೇನೆ ಎಂಬಂತಹ ಮಹಾಪುರುಷರು ಹುಟ್ಟಿದಂತ ಯಾವುದಾದ್ರೂ ಜಗತ್ತಿನಲ್ಲಿ ಯಾವುದಾದ್ರೂ ಜಾಗ ಇದ್ರೆ ಭಾರತ. ಅದಕ್ಕೋಸ್ಕರ ಈ ಭಾರತವನ್ನು ಸನಾತನವಾದಂಥ ದೇಶ, ಸನಾತನವಾದಂಥ ನಮ್ಮ ಸಂಸ್ಕೃತಿ, ಸನಾತನವಾದಂಥ ನಮ್ಮ ಸಮಾಜ ಅಂತೇಳಿ ಜಗತ್ತಿಗೆ ಈ ಕಾರಣಕ್ಕೋಸ್ಕರ ಕೋಟ್ಯಾಂತರ ಜನ ಇವತ್ತು ನಮ್ಮ ಭಗವಂತನನ್ನ ಆರಾಧನೆಯನ್ನು ಮಾಡಿಕೊಂಡು ಬರ್ತಾರೆ. ಅಂತ ಒಂದು ಭಾರತದಲ್ಲಿ ನಾವೆಲ್ಲರೂ ಹುಟ್ಟಿದ್ದೇವೆ, ನಾವೆಲ್ಲರೂ ಪುಣ್ಯವಂತರು, ನಾವೆಲ್ಲರೂ ಸೌಭಾಗ್ಯವಂತರು. ಅದರಲ್ಲೂ ವಿಶೇಷವಾಗಿ ಹಿಂದೂಗಳಾಗಿ ಹುಟ್ಟಿದ್ದು ನಮ್ಮೆಲ್ಲರ ಪರಮ ಸೌಭಾಗ್ಯ. ಹಾಗಾಗಿ ಈ ಸನಾತನವಾದಂತಹ ಸಂಸ್ಕೃತಿ ಏನಿದೆ, ಸನಾತನವಾದಂತಹ ಪರಂಪರೆ ಏನಿದೆ, ಸನಾತನವಾದಂತಹ ಸಂಪ್ರದಾಯಗಳೇನಿದೆ, ನಮ್ಮ ಧರ್ಮ ಏನಿದೆ, ಇದು ಉಳಿದದ್ದು ಒಂದು ಭಕ್ತಿ, ಒಂದು ಶ್ರದ್ಧೆಯ ಕಾರಣ. ಭಕ್ತಿ ಅಂದ್ರೆ ಏನು? ನಾವೇನೇನು ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ನಮಗೆ ಯಾವುದೇ ರೀತಿಯ ತೊಂದರೆ ಆದಾಗ, ಯಾವುದೇ ರೀತಿಯ ಸಮಸ್ಯೆ ಆದಾಗ ಜಗತ್ತನ್ನು ಕಾಪಾಡಬೇಕು, ಲೋಕದ ಕಲ್ಯಾಣ ಆಗಬೇಕು ಎಂಬ ಕಾರಣಕ್ಕೋಸ್ಕರ ದೇವರನ್ನು ಹೋಗಿ ನಾವು ಪ್ರಾರ್ಥನೆ ಮಾಡಬೇಕು. ಭಕ್ತಿಯಿಂದ ಆ ಭಕ್ತಿ ದೇಶವನ್ನು ಉಳಿಸುತ್ತೆ. ಇನ್ನು ಎರಡನೇದು ಶಕ್ತಿ. ಭಕ್ತಿ ನಾವು ದೇವಸ್ಥಾನಕ್ಕೆ ಹೋಗಿ ದೇವರನ್ನು ಆರಾಧನೆ ಮಾಡಬೇಕಾದ್ರೆ ಬರುವಂತಹ ಭಕ್ತಿಯ ಜೊತೆ ನಾವು ಈ ಸಾವಿರಾರು ಸಂಖ್ಯೆಯಲ್ಲಿ ನಾವು ಅಲ್ಲಿ ಹೋಗ್ತೀವಲ್ಲ, ಪಾದಯಾತ್ರೆ ಮುಖಾಂತರ ಸಾವಿರಾರು ಜನ ನಾವು ಸೇರ್ತೀವಲ್ಲ ಒಂದು ಕಡೆ, ಅದು ಶಕ್ತಿ. ಹಾಗಾಗಿ ಒಂದು ಕಡೆ ಭಕ್ತಿ, ಇನ್ನೊಂದು ಕಡೆ ಶಕ್ತಿ. ಇದು ಈ ದೇಶವನ್ನು ಉಳಿಸಿಕೊಂಡು ಈ ದೇಶವನ್ನು ಹಿಂದೂಗಳನ್ನು ಉಳಿಸಿದ್ದಾನೆ. ಅದಕ್ಕೋಸ್ಕರ ನಮ್ಮ ದೇಶಕ್ಕೆ ಯಾವಾಗ ಯಾವಾಗ ತೊಂದರೆ ಆಯಿತು ಅಂತ ಸಂದರ್ಭದಲ್ಲಿ ಭಕ್ತಿಯ ಮುಖಾಂತರ ಸಾವಿರಾರು ಜನರ ಸಂಸ್ಕೃತಿಯನ್ನು ಉಳಿಸಿದೆ. ನಾನು ಉದಾಹರಣೆಗೆ ಹೇಳಬೇಕಾದ್ರೆ ಭಕ್ತ ಕನಕದಾಸರು ಇರ್ಬೋದು, ಭಕ್ತ ಪುರಂದರದಾಸರು ಇರ್ಬೋದು, ದಾಸರು ಇರ್ಬೋದು, ಸಾವಿರಾರು ಸ್ವಾಮೀಜಿಗಳು ಇರ್ಬೋದು, ಸ್ವಾಮಿ ಸಂತರು ಇರ್ಬೋದು. ಇವರೆಲ್ಲರೂ ನಮ್ಮ ಸಮಾಜಕ್ಕೆ ಕಷ್ಟ ಬಂದಾಗ ಭಕ್ತಿಯ ಮುಖಾಂತರ ಸಮಾಜವನ್ನು ಒಟ್ಟು ಮಾಡಿಕೊಂಡು ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಿದರು. ಶಂಕರಾಚಾರ್ಯರಿಗೆ ಗೊತ್ತಿದೆ, 8ನೇ ಶತಮಾನದಲ್ಲಿ ಈ ದೇಶದಲ್ಲಿ ಜಾತಿ ಕಾರಣದಿಂದ ಈ ದೇಶ ನಮ್ಮ ಸಮಾಜ ವಿಭಜನೆ ಆದಂತಹ ಸಂದರ್ಭದಲ್ಲಿ ನಮ್ಮ ದೇಶದ 4 ಕಡೆ ಮತವನ್ನು ನಿರ್ಮಾಣ ಮಾಡಿ, ಇಲ್ಲ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಹಿಂದೂ ಎಂಬ ಭಾವನೆಯನ್ನು ಬರಬೇಕೆಂಬ ಕಾರಣಕ್ಕೋಸ್ಕರ ಇಡೀ ದೇಶಾದ್ಯಂತ ಶಂಕರಾಚಾರ್ಯರ ಪರ್ಯಟನೆಯನ್ನು ಮಾಡಿ ನಮ್ಮ ಸಮಾಜ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸವನ್ನು ಮಾಡಿ. ಇನ್ನೊಂದು ಕಡೆ ಶಕ್ತಿ. ಈ ದೇಶದ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ದಾಳಿ ಆದಾಗ, ನಮ್ಮ ಮೇಲೆ ದೌರ್ಜನ್ಯ ಆದಾಗ ಅದರ ವಿರುದ್ಧ ಎದ್ದು ನಿಂತು ಶಕ್ತಿಯ ವಿರಾಟ ರೂಪವನ್ನು ತೋರಿಸಿಕೊಂಡು ಈ ಸಮಾಜವನ್ನು ಉಳಿಸಿದೆ. ಛತ್ರಪತಿ ಶಿವಾಜಿ ಇರಬಹುದು, ಮಹಾರಾಣಾ ಪ್ರತಾಪ ಇರಬಹುದು, ಗುರುಗೋವಿಂದ ಸಿಂಹ ಇರಬಹುದು, ರಾಣಿ ಅಬ್ಬಕ್ಕ ಇರಬಹುದು. ಇವರೆಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಗಳನ್ನು ಈ ಸಮಾಜವನ್ನು ಒಟ್ಟು ಮಾಡಿಕೊಂಡು ಯಾರು ನಮ್ಮ ವಿರೋಧಿಗಳಿದ್ದಾರೆ ಅವರ ವಿರುದ್ಧ ಹೋರಾಟವನ್ನು ಮಾಡಿಕೊಂಡು ಈ ಸಮಾಜವನ್ನು ಉಳಿಸಿದ್ದಾರೆ. ಇದನ್ನು ನಾವು ನೋಡಿದ್ದೀವಿ. ಅದಕ್ಕೋಸ್ಕರ ಈ ದೇಶ ಉಳಿದಿದ್ದು, ಧರ್ಮ ಉಳಿದಿದ್ದು, ಈ ಸಂಸ್ಕೃತಿ ಉಳಿದಿದ್ದು ಭಕ್ತಿ ಮತ್ತು ಶಕ್ತಿಯ ಕಾರಣ. ಹಾಗಾಗಿ ಎರಡನ್ನೂ ಇಟ್ಟುಕೊಂಡು ನಾವು ಕೂಡ ಮುಂದಿನ ದಿವಸಗಳಲ್ಲಿ ನಮ್ಮ ಧರ್ಮ, ನಮ್ಮ ದೇಶ, ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸ ನಾವೆಲ್ಲರೂ ಮಾಡಬೇಕು. ಅದಕ್ಕೋಸ್ಕರ ನಾನು ಪ್ರತಿ ಸಲ ಭಾಷಣ ಮಾಡಬೇಕಾದ್ರೆ ಹೇಳ್ತೀವಿ, ನಾವು ದೇವರು ಈ ಭಕ್ತಿಯೂ ಬೇಕು, ಅದರ ಜೊತೆ ಈ ರೀತಿಯ ಕಾರ್ಯಕ್ರಮದ ಮುಖಾಂತರ ನಾವು ಒಟ್ಟಾಗುವಂತ ಪ್ರವೃತ್ತಿಯೂ ಬೇಕಾಗುತ್ತೆ. ಒಟ್ಟಾದಾಗ ಮಾತ್ರ ಶಕ್ತಿಯ ನಿರ್ಮಾಣ ಆಗುತ್ತೆ. ಶಕ್ತಿ ಯಾವಾಗ ನಮ್ಮ ಕೈಯಲ್ಲಿರುತ್ತೆ ಎಲ್ಲರೂ ನಮ್ಮನ್ನು ನೋಡ್ತಾರೆ. ಒಂದು ವೇಳೆ ಹಿಂದೂ ಸಮಾಜದಲ್ಲಿ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮೇಲೆ ದಾಳಿ ದಬ್ಬಾಳಿಕೆಯನ್ನು ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಅವಕಾಶ
ಅವಕಾಶ ಕೊಡಬಾರದು. ನಾವೆಲ್ಲರೂ ಒಟ್ಟಿಗಿರಬೇಕು, ಸಮಾಜವನ್ನು ಉಳಿಸುವಂತ ಕೆಲಸವನ್ನು ನಾವು ಮಾಡಬೇಕು. ಹಾಗಾಗಿ ಈ ಕಾರ್ಯಕ್ರಮ ಪಾದಯಾತ್ರೆ ಕೇವಲ ಭಕ್ತಿಯ ಮಾತ್ರ ಅಲ್ಲ, ಇದೊಂದು ಶಕ್ತಿಯನ್ನು ನಿರ್ಮಾಣ ಮಾಡುವಂತಹ ಕಾರ್ಯಕ್ರಮವು ಆಗಲಿ, ಭಕ್ತಿಯ ಜೊತೆ ಶಕ್ತಿಯು ಬರಲಿ ಅಂತ ಹೇಳುವ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ಕಾರ್ಯಕರ್ತರು ಕಳೆದ 10 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಈ ಕಾರ್ಯಕ್ರಮ ಇಲ್ಲಿ ಈಗಾಗಲೇ ಇಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇನ್ನು ದಾರಿಯಲ್ಲಿ ಹೋಗಬೇಕಾದ್ರೆ, ಆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇನ್ನೂ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಜೊತೆ ಎಲ್ಲ ಭಕ್ತರು, ಹಿಂದೂಗಳು ಎಲ್ಲರೂ ನಮ್ಮ ಜೊತೆ ಸಂಗಮಿಸಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲ ಮಕ್ಕಳು ಇವತ್ತು ಭಜನೆಯ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ, ನಮ್ಮ ಜೊತೆ ಇವತ್ತು ಬರಲಿದ್ದಾರೆ. ಹಾಗಾಗಿ ಮಕ್ಕಳು, ಮಕ್ಕಳ ಭವಿಷ್ಯವು, ಮಕ್ಕಳ ಮುಂದಿನ ಪೀಳಿಗೆಯೂ ಕೂಡ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರವನ್ನು ಪಡೆಯಬೇಕಾದ್ರೆ ನಾವೆಲ್ಲರೂ ಈ ರೀತಿಯ ಭಜನೆ ಇರ್ಬೋದು, ಸತ್ಸಂಗ ಇರ್ಬೋದು, ಬೇರೆ ಬೇರೆ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ನಾವೆಲ್ಲರೂ ಮಾಡಬೇಕಾಗಿದೆ. ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂತ ಕೆಲಸವನ್ನು ಕೂಡ ನಾವೆಲ್ಲರೂ ಸೇರಿಕೊಂಡು ಮಾಡಬೇಕಾಗಿದೆ. ಹಾಗಾಗಿ ಈ ಸಮಾಜ, ಈ ಧರ್ಮ, ಈ ಸಂಸ್ಕೃತಿಯನ್ನು ಬೆಳೆಸುವಂತ ಕೆಲಸ ಕೇವಲ ಒಂದು ವಿಶ್ವ ಹಿಂದೂ ಪರಿಷತ್ ಬಜರಂಗದಳದಿಂದ ಮಾತ್ರ ಸಾಧ್ಯ. ಇಡೀ ಹಿಂದೂ ಸಮಾಜ ಈ ಕಾರ್ಯವನ್ನು ನಾವೆಲ್ಲರೂ ಒಟ್ಟು ಸೇರಿ ಮಾಡಬೇಕಾಗಿದೆ. ಇಷ್ಟು ಸಂಘಟನೆ ನಮಗೆ ಮಾರ್ಗವನ್ನು ತೋರಿಸುತ್ತೆ, ಸಂಘಟನೆ ನಮ್ಮ ನೇತೃತ್ವವನ್ನು ವಹಿಸುತ್ತೆ. ಆದರೆ ನಾವೆಲ್ಲರೂ ಒಟ್ಟು ಸೇರಿ ಈ ಕಾರ್ಯ ಮಾಡಬೇಕಾದ್ರೆ ನಮ್ಮ ಸಮಾಜ ಬಂದಿದೆ. ಹಾಗಾಗಿ ಆ ಕಾರ್ಯವನ್ನು ಮುಂದಿನ ದಿವಸಗಳಲ್ಲಿ ಮಾಡೋಣ. ತುಂಬಾ ಸಂತೋಷ ಆಯಿತು. ನಮ್ಗೆ ಗೊತ್ತಿರಲಿಲ್ಲ ಪಾದಯಾತ್ರೆ ಇದೆ ಅಂತ ನಾವು ಕೇಳ್ತಾ ಇದ್ದಾರೆ. 10 ವರ್ಷ ಆಗಿದ್ದಕ್ಕೆ ನಾವು ಮಾತಾಡಬೇಕಾದ್ರೆ ಹೇಳಿದ್ರು, 10 ವರ್ಷದ ಹಿಂದೆ ನಾವು ಒಂದು ಸಂಕಲ್ಪವನ್ನು ಮಾಡಿದ್ವಿ, ಸಂಘಟನೆ ಮಾಡಬೇಕು ಅಂತ. ಪ್ರಾರಂಭದಲ್ಲಿ ಸಂಖ್ಯೆ ಕಡಿಮೆ ಇದ್ರು, ಪ್ರತಿ ವರ್ಷ ವರ್ಷ ಚೆನ್ನಾಗಿ ಆಯಿತು. ಈಗ ತುಂಬಾ ಜನ ನಮ್ಮ ಜೊತೆ ಸೇರ್ತಾ ಇದ್ದಾರೆ. ರಾತ್ರಿಗಳಲ್ಲಿ ನಾವು ಭಜನೆ, ಬೆಳಿಗ್ಗೆ ತನಕ ಭಜನೆ ಮುಖಾಂತರ ಆ ಶಿವನನ್ನು ನಾವು ಆರಾಧನೆ ಮಾಡಲಿಕ್ಕಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮ ಚೆನ್ನಾಗಿ ಆಗಲಿ, ನಮಗೆ ಆ ಪರಮ ಶಿವನ ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಈಗ ಸಂಘಟನೆ ಕಾರ್ಯಕರ್ತರಿಗೆ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ನಮಗೆ ಮಾತಿಗೆ ವಿರಾಮ ಮಾಡಿದ್ದೇನೆ. ಭಾರತ್ ಮಾತಾ ಕಿ ಜೈ, ವಂದೇ ವಂದೇ ಜೈ ಶ್ರೀರಾಮ್, ಜೈ ಶ್ರೀರಾಮ್. ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಕಾರ್ಯದರ್ಶಿಗಳಾದಂತಹ ಶರಣ್ ಪಪ್ಪಯ್ಯ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಇದೀಗ ನಮ್ಮೊಂದಿಗೆ ಕುಣಿತ ಭಜನೆಯಲ್ಲಿ ಸಹಕರಿಸುವಂತಹ ಕುಣಿತ ಭಜನಾ ತಂಡಗಳಾದಂತಹ ಶ್ರೀ ಗುರುಕುಲ ಬಾಲಗೋಕುಲ ಹರೇಕರಪ್ಪ ಅವರು ಇದರ ಪ್ರಮುಖರಿಗೆ ಸ್ಮರಣಿಕೆ ಹಾಗೂ ಶಾಲನ್ನು ನೀಡಿ ಗೌರವಿಸುವುದಕ್ಕಾಗಿ ವಿಭಾಗದ ಪ್ರಾಂತ ಕಾರ್ಯದರ್ಶಿಗಳಾದಂತಹ ಶರಣ್ ಪಪ್ಪಯ್ಯ ಇವರಲ್ಲಿ ವಿನಂತಿಸುತ್ತಿದ್ದೇವೆ. ಇದರ ಪ್ರಮುಖರು ಬಂದು ಶಾಲು ಹಾಗೂ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇವೆ. ಓಂ ಶ್ರೀ ಗಣೇಶ ಕುಣಿತ ಭಜನಾ ತಂಡ ಹಾಳೆಯ ಇದರ ಪ್ರಮುಖರು ಬಂದು ಶಾಲು ಹಾಗೂ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇವೆ. ಓಂ ಶ್ರೀ ಗಣೇಶ ಕುಣಿತ ಭಜನಾ ತಂಡ ಹಾಳೆಯ ಇದರ ಪ್ರಮುಖರು ಬಂದು ಶಾಲು ಹಾಗೂ ಸ್ಮರಣಿಕೆಯನ್ನು ಪಡೆಯಬೇಕಾಗಿ ವಿನಂತಿಸುತ್ತೇವೆ. ಹಾಗೂ ಊರ ಹಿಂದೂ ಬಾಂಧವರ ಸಹಕಾರದೊಂದಿಗೆ ನಡೆಯುತ್ತಿರುವಂತಹ ಈ ಪಾದಯಾತ್ರೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ಎಲ್ಲ ಪ್ರಮುಖರಿಗೆ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಅತಿಥಿಗಳಿಗೆ ಪರಶುರಾಮ ಶಾಖೆ ಹಾಗೂ ಊರ ಹಿಂದೂ ಬಾಂಧವರೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ನಮ್ಮ ಇಲ್ಲಿನ ಉಲ್ಲಾಲ ಗ್ರಾಮಾಂತರ ಪ್ರಕರಣದ ಅಧ್ಯಕ್ಷರಾದಂತಹ ಶಿವಪ್ರಸಾದ್ ಕೊಣಜೆ ಹಾಗೂ ಉಪಾಧ್ಯಕ್ಷರಾದಂತಹ ನವೀನ್ ಕೊಣಜೆ ಅವರ ಉಪಸ್ಥಿತಿಯನ್ನು ಗೌರವಿಸುತ್ತಿದ್ದೇವೆ. ಮುಖ್ಯಕ್ಕೆ ನಮಗೆ ಶ್ರೀ ಗೋಪಾಲಕೃಷ್ಣ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಪಾದಯಾತ್ರೆ ಪ್ರಾರಂಭಗೊಳ್ಳಲಿದೆ. ಬಂದಂತೆ ಎಲ್ಲರೂ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸುತ್ತಿದ್ದೇವೆ.
ಚೈತನ್ಯ ಸ್ವರೂಪಿಂದ ಅಚೇತನದ ಚೈತನ್ಯ ಸನಾತನವಾದ ಧರ್ಮನೇ ಚೈತನ್ಯ ಆ ದಿಕ್ಕಡು ಬಿದ್ದ ನಡೆದ ನೀವು 10 ವರ್ಷದಿಂದ ಮೊದಲು ಬರೋದು ಭಗವಂತೆ ಆ ಗೋಪಾಲಕೃಷ್ಣ ಅಂಚನೆ ಮಹಾಶಿವೆ ದುರ್ಗಾಪರಮೇಶ್ವರಿ ಗ್ರಾಮದ ದೇವತೆಗಳು ಇವರೆಲ್ಲ ಅನುಗ್ರಹ ವರ್ಷ ವಿಜೃಂಭಣೆ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಭಕ್ತಿಯಲ್ಲಿ ಸೇರತಕ್ಕಂಥ ಅನುಗ್ರಹನ ಅಂಚನೆ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ ಪಾಲ್ಗೊಳ್ಳಾಗಲಿಕ್ಕೆ ಭಗವಂತ ಆರೋಗ್ಯ ಸೌಭಾಗ್ಯ ಅಂತಿದ್ದು ಸದಾ ಸ್ಮರಣೆಯನ್ನು ಮನಸ್ಸು ಕೊಟ್ಟು ಸದಾಕಾಲ ಭಗವಂತನ ಚಿಂತನೆ ಪಾಲ್ಗೊಂಡು ಆ ಅನುಗ್ರಹವನ್ನು ಭಗವಂತ ಮಕ್ಕಳನ್ನು ಪಾಲ್ಗೊಳ್ಳಬೇಕು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷಾಮಿ. ಶ್ರೀ ಮಹಾಗಣಪತಿಯವರ ಪಾದರಿಂದ ಗೋವಿಂದ ಗೋವಿಂದ, ಗೋಪಾಲಕೃಷ್ಣ ದೇವರ ಪಾದರಿಂದ ಗೋವಿಂದ ಗೋವಿಂದ, ಮಾತಾಜಿ ಗೋವಿಂದ ಗೋವಿಂದ, ಗೋವಿಂದ ಗೋವಿಂದ.
ಪಾದಯಾತ್ರೆದ ಶುಭ ಸಂದರ್ಭಡು ಪಾನೀಯದ ವ್ಯವಸ್ಥೆ ಮಂತನ ವಿನ್ಸೆಂಟ್ ಲೋಬೋ ಅಂಚನೆ ಹಿಲಾರಿ ಅಮ್ಮ ಮುಗ್ಲೆಗೆ ಜೆರಾಲ್ಡ್ ಡಿಸೋಜ ಮುಗ್ಲೆಗೆ ಮಾತೆರೆಗ್ಲ ದೇವರನ ಆಶೀರ್ವಾದ ಸದಾಕಾಲ ಒಪ್ಪಡ ತುಂಬಾಗ್ಲ ಇಂಚಿನೆ ಪಾನೀಯದ ವ್ಯವಸ್ಥೆ ಮಲ್ಪಣಂಚಿನ ಅನುಗ್ರಹಣ ದೇವರ ಅನುಗ್ರಹಿಸೋಣ ಪಣ್ಣದ ಪರಶುರಾಮ ಶಾಖೆ ಬಕ ಊರ್ದ ಪರವರ್ದ ಮಾತೆರನಲ್ಲ ಪರವಾದ ವಿನಂತಿ ಮಂತಂದುಲೆ ಪ್ರಾರ್ಥನೆ ಮಂತಂದುಲೆ. ಆತ್ಮೀಯ ಭಗವಾನ್ ಭಕ್ತರೇ, ಇನೋಳಿ ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಈ ಪಾವೂರು ಗ್ರಾಮಡೆ ಬಾರಿ ಪುಗರ್ತೆ ಪೋಯಿನಂಚಿನ ಕ್ಷೇತ್ರ. ನಂಗೆ ತೆರಿದಿಪ್ಪು ಇನೋಳಿ ಸೋಮನಾಥೇಶ್ವರ ದೇವರು ಗಜಭ್ರಷ್ಟ ಆಯ್ಡು 2015 ಇಸ್ವೀಡು ಬಾರಿ ಪೊರ್ಲುದ ಒಂಜಿ ಗರ್ಭಗುಡಿ ನಿರ್ಮಾಣ ಆದು ಐಡ್ದೊಕ್ಕ ನಂಗೆ ಬ್ರಹ್ಮಕಲಶೋತ್ಸವಾದ ಊರ್ದ ಪರ ಊರ್ದ ಭಕ್ತರು ಮಾತ ನಿತ್ಯ ನಿರಂತರವಾದ ಅವೇತೋ ಭಕ್ತರು ಕ್ಷೇತ್ರಗೂ ದರ್ಶನ ಕೊರ್ಪಂಚಿನ ಕ್ಷೇತ್ರ ಆಂಡ ಈ ಕ್ಷೇತ್ರಡು ಶಿವರಾತ್ರಿದ ದಿನತಾನಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪರಶುರಾಮ ಶಾಖೆದ ವತಿ ಹಿಡಿದು ಕರಿನ ಒರ್ಮ ವರ್ಷದಿಂಚಿ ಪಾದಯಾತ್ರೆ ಈ ಕ್ಷೇತ್ರಗೂ ಮಲ್ತದೆ. ಇನಿ 10ನೇ ವರ್ಷದ ಕಾರ್ಯಕ್ರಮ ನಮ್ಮ ನಡಪೊಂದಿಲ್ಲ. ಪ್ರತಿ ವರ್ಷಲ ನಮ್ಮ ಈ ಕಾರ್ಯಕ್ರಮ ಭಾರಿ ಸೌಹಾರ್ದಯುತವಾದ ಪಾವೂರು ಗ್ರಾಮಡು ನಡಪಂಚಿನ ಕಾರ್ಯಕ್ರಮ. ನಂಗೆ ತೆರಿದಿಪ್ಪು ಇನೋಳಿ ಸೋಮನಾಥೇಶ್ವರ ದುರ್ಗಾಪರಮೇಶ್ವರ ಕ್ಷೇತ್ರದ ಈ ಒಂಜಿ ಪಾದಯಾತ್ರೆಗೆ ಮಾತ್ರ ತಂದೆ ಈ ನಮ್ಮ ಸಾರ್ವಜನಿಕ ಗಣೇಶೋತ್ಸವದ ಕಾರ್ಯಕ್ರಮ ನಡಪಡು ಮಾತೆಕ್ಲ ನಂಗೆ ಮಲ್ಲ ಮಟ್ಟದ ಒಂಜಿ ಸಹಕಾರ ಕೊರ್ಮಾರಿ ಬಂಡ ನಮ್ಮ ವಿನ್ಸೆಂಟ್ ಲೋಬೋ ಬೇರೆ ನಮ್ಮ ಈ ಭಾಗದ ಮಾತ ಹಿಂದೂ ಮುಸ್ಲಿಮರು ಕ್ರಿಶ್ಚಿಯನರು ಅಂಚನೆ ಮಾತೆರಲ್ಲ ಒಟ್ಟು ಸೇರಿದು ಸೌಹಾರ್ದವಾದ ನಡಪೆರಾರು ಸಹಕಾರನೇ ಮಲ್ತದೇರಿ ಐತ ಒಟ್ಟಿಗೆ ಜೆರಾಲ್ಡ್ ಕ್ರಾಸ್ತ ಅಂಚನೆ ಹಿರಾಳಿ ಡಿಸೋಜ
ಮೆಕ್ಕಲ್ ಮಾತೆರ್ಲ ನಂಗೆ ಪ್ರತಿ ವರ್ಷ ಎಲ್ಲ ಕಾರ್ಯಕ್ರಮ ಮಲ್ಪನಾಗ ವಾರನ ಇಲ್ಲ ಬಾಕಲ್ದು ಮೂಲು ಬಾಜೆಲ್ದ ವ್ಯವಸ್ಥೆನು ಮೂಲು ಸಾವಿರಾರು ಜನಗಳಿಗೆ ಒಂಜಿ ಬಾಜೆಲ್ದ ವ್ಯವಸ್ಥೆನ ಆದಿಪ್ಪು ಅವತ್ತಂದೆ ನಂಗೆ ಯಕ್ಷಗಾನ ಬಯಲಾಟ ಕಟೀಲ್ದಪ್ಪೇನ ಯಕ್ಷಗಾನ ಬಯಲಾಟ ಪಾವೂರು ಗ್ರಾಮದ 10 ಸಮಸ್ಯೆನ ಅವತ್ತಿಡ್ದು ಮುಲ್ಪ ನಡಪನ ಪೊರ್ತುಗು ನಮ್ಮ ವಿನ್ಸೆಂಟ್ ಲೋಬೋ ದೇವರಿಗೆ ಬೋಡಪ್ಪನ ಅಂಚಿನ 20,000 ರೂಪಾಯಿದ ಪೂತ ವ್ಯವಸ್ಥೆನು ಅಂಚನೆ ನಮ್ಮ ಜೆರಲ್ಡ್ ಡಿಸೋಜಾ ಮೇರ್ಲಂಚನೆ ಐಕ್ ಬೋಡಪ್ಪನ ಸಾಮೇನ ಚೇರ್ದ ವ್ಯವಸ್ಥೆನು ಅಂಚನೆ ಇರಲಿ ಡಿಸೋಜರು ಐಕ್ ಅನ್ನದಾನದ ಸೇವೆಗೆ ಸಹಕಾರ ಮಲ್ಪಂಚಿನ ಐತೆ ಒಟ್ಟಿಗೆ ನಮ್ಮ ಗಣೇಶೋತ್ಸವದ ಶೋಭಾಯಾತ್ರೆದ ಪೊರ್ತುಗು ಇಂಚನೆ ಮಾತೆರೆಗಳ ಪಾನೀಯದ ವ್ಯವಸ್ಥೆಯನ್ನು ಮಲ್ಪಂದ ಒಟ್ಟಿಗೆ ನಂಗೆ ದಾದಾಂಡಲ ಅಲ್ಪ ಪಿಕಾಪ್ದ ವ್ಯವಸ್ಥೆ ಆದಿಪ್ಪು ಅತನ ಶೋಭಾಯಾತ್ರೆಗೂ ಅಗತ್ಯದ ವಸ್ತುಗೂ ನಮ್ಮ ವಿನ್ಸೆಂಟ್ ಲೋಬರಿಗೆ ಫೋನ್ ಮಲ್ತನಾಂಡು ಐನು ಮಲ್ಲ ಮಠದ ಒಂಜಿ ಸಹಕಾರನ ಕೊರೊಂದುಲ್ಲೇರು ಮುಲ್ಪದ ಇನೋಳಿ ದೇವಸ್ಥಾನದ ಗೋಪುರ ನಿರ್ಮಾಣದ ಪೊರ್ತುಗಳ ಆರ್ಲ ಒಟ್ಟಿಗೂ ಸೇರಿದ ಅವೇತೋ ಭಕ್ತರನ್ನ ಒಂಜಿ ಸಂಗ್ರಹ ಮಲ್ತ ಐತ ಒಟ್ಟಿಗೂ ಆರ್ಲ ಮಸ್ತ್ ಒಂಜಿ ದಾನ ರೂಪಡು ಗೋಪುರದ ನಿರ್ಮಾಣಕ್ಕೂ ಸಹಕಾರ ಮಲ್ತೇರು ಈ ಬಾಗುಡು ಅವೇ ಒಂಜಿ ಸಾರ್ವಜನಿಕ ಕಾರ್ಯಕ್ರಮ ಆನದಾಂಡ ಅಲ್ಪಾರು ಮಾತೆರ್ಲ ಒಟ್ಟು ಸೇರಿದು ಆ ಸೇವೆನ ಮಲ್ಪನೊಟ್ಟಿಗೆ ಭಾರಿ ಒಂಜಿ ಭಾವೈಕ್ಯತೆಡು ಪಾವೂರು ಗ್ರಾಮಡು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪನ್ಪನ ಭೇದ ಭಾವ ಇಜ್ಜಂದೆ ಎಂಕಲ ಮಾತೆರ್ಲ ಸನಾತನ ಧರ್ಮದ ಏಳಿಗೆಗೋಸ್ಕರ ಅಂಚನೆ ಮಾತೆರ್ಲ ಈ ಭಾರತ ದೇಶದ ಸತ್ಪ್ರಜೆಕ್ಲಿ ನಾವು ಮಾತ ಒಂಜೇ ಪನ್ಪನ ಭಾವನೆಡು ಕೆಲಸ ಕಾರ್ಯವನ್ನು ಮಲ್ತೊಂದು ಪೋಂದಿಲ್ಲ ಇನ್ನಿನ 10ನೇ ವರ್ಷದ ಶೋಭಾಯಾತ್ರೆಗಳ ಮೆಕ್ಲಿ ನಂಗೆ ಪಾನೀಯದ ವ್ಯವಸ್ಥೆಯನ್ನು ಮಲ್ಪನೊಟ್ಟಿಗೆ ನಮ್ಮ ಶೋಭಾಯಾತ್ರೆ ಪಾಲ್ಪಡೆದು ಅಂಚನೆ ದೇವಸ್ಥಾನ ನಡ್ಪಂಚಿನ ಮಾತ ಕಾರ್ಯಕ್ರಮ ಮೆಕ್ಕಿಲ್ ಆರ್ಥಿಕ ಸಂಪನ್ಮೂಲ ಒದಗಾವನ ಒಟ್ಟಿಗೆ ನಂಗೆ ಬಾಜಲ್ದ ವ್ಯವಸ್ಥೆ ಮಲ್ಪನೊಟ್ಟಿಗೆ ಅಲ್ಪ ಶ್ರಮದ ರೋಡ್ಲ ಪಾಲ್ಪಡೆದು ಸೇವೆನ ಮಲ್ತೊಂದಿಲೇರು ಈ ರೀತಿದ ಸೇವೆ ಮಲ್ಪಂಚಿನ ಮೆಕ್ಲಿಗೆ ಮಾತೆರೆಗಳ ನಿನ್ನೊಳಿ ಸೋಮನಾಥೇಶ್ವರ ದೇವರನ್ನ ಅನುಗ್ರಹ ಇಪ್ಪಡು ಅಂಚನೆ ನಮ್ಮ ಮಿಂಚಿನ ಮಾತ ದೇವರನ್ನ ಅನುಗ್ರಹ ಇಪ್ಪಡು ವಿನಂತಿ ಮಲ್ತೊಂದು ಒಂದೇ ರೀತಿ ನಮ್ಮ ಸೌಹಾರ್ದವಾದ ಈ ಪಾವೂರು ಗ್ರಾಮ ಸೌಹಾರ್ದಗೂ ಒಂಜಿ ಪುಗರ್ತೆ ಪವಾಡು ಐತೆ ಒಟ್ಟಿಗೆ ಸಾರ್ವಜನಿಕ ಗಣೇಶೋತ್ಸವದ ಶೋಭಾಯಾತ್ರೆದ ಪೊರ್ತುಗಳ ದೇವರಿಗೆ ಬಡಪನ ಹಣ್ಣು ಕಾಯ್ದ ವ್ಯವಸ್ಥೆಯನ್ನು ಅಂಚನೆ ಮುಸ್ಲಿಂ ಬಾಂಧವ್ಯರ್ಲ ಹಣ್ಣು ಕಾಯ್ದ ವ್ಯವಸ್ಥೆಯನ್ನು ಮುಲ್ಪ ಪಾವೂರು ಗ್ರಾಮಡು ಮಲ್ತದು ನಾವು ಮಾತೆರ್ಲ ಸೌಹಾರ್ದವಾದ ಈ ಸಾರ್ವಜನಿಕ ಕಾರ್ಯಕ್ರಮ ಮಲ್ಪಲೆಕ್ ಆತನು ಪೊಲೀಸ್ ಇಲಾಖೆ ದೆಕ್ಲೆಗಳ ಮುಲ್ಪ ಒವೇ ಒಂಜಿ ಕಾರ್ಯಕ್ರಮ ಮಲ್ಪನಾಗ ಹಾಕಲೆ ಒವೇ ಒಂಜಿ ಗೊಂದಲ ಅಜ್ಜಿ ದಾಯ ಪಂಡ ಎಂಚಿನ ಸಮಸ್ಯೆ ಇತ್ತಲ್ಲ ಎಂಕ್ಲೆ ಒಟ್ಟು ಸೇರಿದು ಈ ರೀತಿ ಪೋಂದಿಲ್ಲ ಒಂದೇ ರೀತಿದ ಒಂಜಿ ಮಾದರಿ ಕಾರ್ಯಕ್ರಮ ಮಾತ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ನಡಪಾಡು ನೆಕ್ ಮಾತೆರ್ಲ ನಮನ ಮಿಂಚಿನ ದೇವದೇವನ ಅನುಗ್ರಹ ಇಪ್ಪಡು ವಿನಂತಿ ಮಲ್ತೊಂದು ಇನ್ನಿತ ಒಂಜಿ ಶೋಭಾಯಾತ್ರೆ ಸಹಕಾರ ಕೊರ್ನಂಚಿನ ವಿನ್ಸೆಂಟ್ ಲೋಬೋ ಜೆರಲ್ ಕ್ರಾಸ್ತಾ ಅಂಚನೆ ಹಿರಾಲ್ಡ್ ಡಿಸೋಜಾ ಮೆಕ್ಲಿಗೆ ಮಾತೆರೆಗಳ ಎಂಕಲ ಇನೋಳಿ ಸೋಮನಾಥೇಶ್ವರ ದೇವಸ್ಥಾನದ ಆಡಳಿತ ಸಮಿತಿ ಭಜನಾ ಸಮಿತಿ ಜೀರ್ಣೋದ್ಧಾರ ಸಮಿತಿ ಅಂಚನೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಮಾತ ಕಾರ್ಯಕರ್ತರ ಪದವಾದ ಅನಂತ ಕೃತಜ್ಞತೆಯನ್ನು ಸಲ್ಲಿಸ ಹೊಂದಿಲ್ಲ ಸರ್ವೇ ಜನ ಸುಖಿನೋ ಭವಂತು ಅಂಚನೆ ನಮ್ಮ ಏಪಲ ಹಿಂದೂ ಧರ್ಮದ ಒಂಜಿ ಪ್ರಾರ್ಥನೆ ಇಂಚಿನ ಬಂಡ ನಮ್ಮ ಏಪಲ ಲಾಸ್ಟ್ಗೆ ಪ್ರಾರ್ಥನೆ ಅದು ಸರ್ವೇ ಜನ ಸುಖಿನೋ ಭವಂತು ಈ ಪ್ರಪಂಚಡಿಪ್ಪನಂಚಿನ ಮಾತ ಜನಕ್ಕೆಲ್ಲ ನೆಮ್ಮದಿಡು ಬದುಕಾಡ ನಮ್ಮ ಪ್ರಾರ್ಥನೆ ಅಲ್ವಾ ಆ ರೀತಿಡು ನಮ್ಮ ಮಾತೆಲ್ಲ ಸರ್ವೇ ಜನ ಸುಖಿನೋ ಭವಂತು ಪನ್ಪ ರೀತಿಡು ಬದುಕ ಅಂದು ವಿನಂತಿ ಮಲ್ತಂದು ಈ ಒಂಜಿ ಮಾಧ್ಯಮ ಮುಖಾಂತರ ಈ ಎಂಕ್ಲೆಗೆ ಈ ಕಾರ್ಯಕ್ರಮ ಪ್ರಚಾರ ಮಲ್ತನಿಗೆ ಹೊಸ ಕುರಲ್ ದಾಖಲೆಗಳ ಅನಂತ ಕೃತಜ್ಞತೆ ಸಲ್ಲಿಸ ಹೊಂದಿಲ್ಲ ಧನ್ಯವಾದ. ಈ ಭಾರತ ದೇಶದ ಮೂಜಿದ ಹಿಂದೂ ಮುಸ್ಲಿಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಒಗ್ಗಟ್ಟಾದ ಉಪ್ಪುನಗ ಐಕ್ಯದ ಪ್ರೇರಣೆವಾದ ಈ ಒಂದು ಪಾವೂರು ಗ್ರಾಮ ಉಂಡು ಪನ್ಪನೆಗೆ ನಮ್ಮ ಮಾತೆಲ್ಲ ಸಾಕ್ಷಿ ಪ್ರತಿಯೊಂದು ಕಾರ್ಯಕ್ರಮಗಳ ಎಂಕ್ಲಿಗೆ ಹಿಂದುಲಿನ ಪ್ರೋಗ್ರಾಮ್ ಪಂಡದು ಎಂಕ್ಲು ಕ್ರಿಶ್ಚಿಯನ್ ಧರ್ಮ ಪಂಡದು ಈ ಜನ ಮುಸ್ಲಿಂ ಒಂದ ಪ್ರತಿಯೊಂದು ಓವುಲ ಪರಭಾವಡು ಪ್ರತಿಯೊಂದಿಲ್ಲ ಒಂದು ಸೌಹಾರ್ದ ರೀತಿಯ ಎಂಕ್ಲು ಮಲ್ತೊಂದಿಲ್ಲ ಐಕ್ ಮುಜಿ ಧರ್ಮದಕ್ಕಳ ಸಹಕಾರ ಮಲ್ತೊಂದಿಲ್ಲ ಒಂಜೇ ಮೂಲು ಧರ್ಮದ ವಿಚಾರಡು ಇನ್ನಿ ಮುಟ್ಟಲ ಮೂಲು ಗಲಾಟೆ ಆತಿನ ಒಪ್ಪಂದು ಐಕ್ ಪ್ರತಿಯೊಂದಿಲ್ಲ ಗಣೇಶ ಚೌತಿ ದಬ್ಬಗ ಮೆರವಣಿಗೆ ಆನಾಗ ಕ್ರಿಶ್ಚಿಯನ್ ದಕ್ಕಲಾವಡು ಮುಸ್ಲಿಂ ದಕ್ಕಲಾವಡು ಇಂದುಲ ಎಂಕ್ಲು ಒಂಜಿ ಪನ್ಪುನ ಒಂಜಿ ಭಾವನೆಡು ಎಂಕ್ಲ ಜೀವನಡು ನಡ್ಪಂದು ಬರೋದಿಲ್ಲ ಐಕ್ ಈ ಮುಲ್ತ ಇಂಚಿನ ಸೋಮನಾಥೇಶ್ವರ ದೇವಿರಾವಡು ಗಣಪತಿ ಚೌತಿ ದಪ್ಪಗಾವಡು ಎಂಕ್ಲ ಮರ್ಸಮ್ಮ ಚರ್ಚದಾವಡು ಪ್ರತಿಯೊಂದು ಪ್ರೋಗ್ರಾಮ್ಲ ಒಂಜೇ ಕೊಂಜಿ ಸೌಹಾರ್ದ ರೀತಿಡು ಎಂಕ್ಲು ಪ್ರತಿಯೊಂದು ರೀತಿಡು ನಡತೊಂದಿಲ್ಲ ನನ್ನ ದುಂಬಗ್ಲ ಇಂಚನೆ ಎಂಕ್ಲೊಂಜಿ ಊರಿಗೂ ಮಾದರಿ ಅದು ಎಂಕ್ಲ ಪಿರೌಡಿತ್ತಿನ ಜೋಕುಲ್ಲ ಇಂಚನೆ ಒಂಜಿ ಎಡ್ಡೆ ಸೌಹಾರ್ದ ರೀತಿಯ ಜೀವನ ನಡಪಾಡು ಪಂಡದು ಎಂಕ್ಲ ಅಪೇಕ್ಷೆ. ಎಂಕ್ಲು 35 ವರ್ಷಡ್ಲ ಎಂಕ್ಲು ಪಾನೀಯ ಒಟ್ಟಿಗೆ ಸೇರಿದ ಪಾನೀಯದ ವಿತರಣೆ ಮಲ್ತೊಂದಿಲ್ಲ ಈ ಶಿವರಾತ್ರಿದ ಹಿಂದಕ್ಕೆ 10ನೇ ವರ್ಷ ಎಲ್ಲ ಎಂಕ್ಲು
ಎಂಕ್ಲ ಗಮನಕ್ಕೆ ಬತ್ತಿ ಸತಿಗೆ ಎಂಕ್ಲು ಒಂಜಿ ಈ ಹಿಂದೂ ಬಾಂಧವ್ಯಕ್ಕೆ ಒಂಜಿ ದಾದಾನಲ ಕೊರಡು ಈ ನಡಪ್ತದ್ದು ಪೋನಾಗ ಬಚ್ಚಿದುಪ್ಪು ಅಕ್ಲಿಗೆ ದಾದಾನಲ ಕೊರಡು ಬಣ್ಣದ ಒಂಜಿ ಎಂಕ್ಲ ಮನಸ್ಸಿಗೆ ಬತ್ತಿ ಸತಿಗೆ ಎಂಕ್ಲು ಆಯ್ತು ಆ ಕಾರ್ಯಕ್ರಮನು ಎಂಕ್ಲ ಸಾಪಾಟಿನಕ್ಲ ಗಮನ ಕೊಂದತಿ ಸತಿಗೆ ಅವನ ಮಲ್ಪುಗ ಆ ಎಡ್ಡೆ ಬಣ್ಣದ ಮಲ್ತದ ಎಂಕ್ಲಿಗೆ ಒವ್ವೇ ರೀತಿದ ಏತೆ ಆಪತ್ ಕಾಲೋಡ್ಲ ಎಂಕ್ಲೆಗ್ ಈ ಒಂಜಿ ಎಂಕ್ಲೆಗ್ ಎಡ್ಡೆ ಆತಂಡು ಮುಲ್ತ ದೇವರ ಎಂಕ್ಲೆಗ್ ಪ್ರತಿಯೊಂದು ರೀತಿಲ ಎಂಕ್ಲ ಸಾಪಟ್ಟಿನಕ್ಲ ಮೇಲೆ ವಿನ್ಸೆಂಟಾಗ ಅವಡು ಎಂಕ ಅವಡು ಪ್ರತಿಯೊಂದು ರೀತಿ ಇಡ್ಲ ಒವ್ವೇ ರೀತಿದ ಬೇಲೇಡು ಕಮ್ಮಿ ಆತಿಗೆ ಇತ್ನೆಟ ಪ್ರತಿಯೊಂದು ರೀತಿ ಇಡ್ಲ ಆರ್ಥಿಕ ಪರಿಸ್ಥಿತಿ ಇಡ್ಲ ಎಂಕ್ಲ ಸುಧಾರ್ತದ ದಿನ ಪೊಯ್ಲೆಕ್ಕನೆ ಆತಂಡು ಅಂಚನೆ ನನ್ನ ದುಂಬಗ್ಲ ಆ ದೇವರ ಅನುಗ್ರಹ ಎಂಕ್ಲೆ ಮಾತ್ರ ಇಕ್ಲ ನಿಕ್ಲಿಕ್ಲ ಎಂಕ್ಲಿಕ್ಲ ಪ್ರತಿಯೊಬ್ಬರಿಗ್ಲ ಉಪ್ಪಾಟ ಬಣ್ಣದು ಎನ್ನೋ ಒಂಜಿ ಮಿಡಿಕೆ. ಆತ್ಮೀಯರೇ, ನಮ್ಮ ಪ್ರಥಮ ವರ್ಷದ ಪಾದಯಾತ್ರೆ ಪೋನಾಗ ಈತಿ ಜನ ಸೇರೊಂದು ಜಾಂಡು ಪ್ರಚಾರ ಕಮ್ಮಿ ಇತ್ತು. ಆ ಪೊರ್ತುಗ್ಲ ಈ ಸರ್ತಿ ಏತು ಜನ ಸೇರು ಪಣ್ಣದು ಇನ್ಸಮ್ಮ ಫೋನ್ ಮಲ್ತಿಕೆಂದು ಆ ವ್ಯವಸ್ಥೆಯನ್ನು ಮಲ್ತೊಂತೀರಿ. ಪ್ರಥಮ ವರ್ಷದ ಪಾದಯಾತ್ರೆದ ಪೊರ್ತುಗು ನಮ್ಮ ಲಕ್ಷ್ಮಣ್ ಸನೀಲ್ ನಿಜವಲ್ಲಿ ಬೇರೆ ಆಯ್ತಾ ಮುದ್ದಾಜಿನ ವಯಸ್ಸು ಆ ಮಾತ್ರೆಗಳ ಫೋನ್ ಮಲ್ತದು ಅಕ್ಲೇನು ಒಟ್ಟು ಸೇರಿಸೋನ ಕೆಲಸ ಕಾರ್ಯನ ಮಲ್ತದೇರಿ. ಐದು ಬೊಕ್ಕ 10ನೇ ವರ್ಷ ಅನ್ನಾಗ ಮಾತಾ ಹಿಂದೂ ಬಾಂಧವರು ಸೇರಿನಂಚಿನ ಕೆಲಸ ಕಾರ್ಯ ಮಾಡ್ತಾರೆ. ಆಯ್ತು ಒಟ್ಟಿಗೆ ಸಾರ್ವಜನಿಕ ಗಣೇಶೋತ್ಸವದ ಹೊರತುಗು ಮದರ್ ತೆರೆಸಾ ವೆಲ್ಫೇರ್ ಸೊಸೈಟಿ ಒಂಜಿ ಸಂಘಟನೆ ಉಂಡು ಅಕ್ಕಲು ಮಸ್ತು ವರ್ಷದ ಎಂಕ್ಲಿಗೆ ಬಾಜಲ್ ವ್ಯವಸ್ಥೆ ಮಲ್ತೊಂದಿತ್ತೇರಿ. ಅಂಚನೆ ನಮ್ಮ ವಿನ್ಸನ್ ಲೋಬೇರಿ ಅಂಚನೆ ಜೆರಿ ಕ್ರಾಸ್ ಮೆಕ್ಲು ಪೂರ ಈ ರೀತಿಯ ಸಹಕಾರ ಕೊರೊಂದ್ಲೇರಿ ಮೆಕ್ಲೆಗಳ ದೇವದೇವನ ಅನುಗ್ರಹ ಪಡೆದು ಪ್ರಾರ್ಥನೆ ಮಲ್ತೊಂದಿಲ್ಲ. ಜಯ ಮಾಡಿ ಭ್ರಮರಾಂಬಿಕೆ
ಕುರುವೆ ದೇವ ಸರ್ವ ಕಾಯೇಶು ಸರ್ವದ ಜಗತ್ತೊಡೆಯ ಜಗದೀಶ್ವರ ಈ ಮಣ್ಣಿನ ಒಡೆಯಾದಂತಹ ಕತ್ರಿಯ ಮಂಜುನಾಥ ದೇವರನ್ನು ಮನಸಾರ ಸ್ಮರಣೆಯನ್ನು ಮಾಡುತ್ತಾ ಈ ಮಣ್ಣಿನ ಕಂಪನ್ನು ಅರಿತು ತಂಪಾಗಿ ನಿಂತಹ ಎಲ್ಲ ಸರ್ವದೇವರುಗಳನ್ನು ಜ್ಞಾಪಿಸುತ್ತಾ ಎಲ್ಲ ಹಿರಿಯರ ಆಶೀರ್ವಾದ ಅನುಗ್ರಹವನ್ನು ಗೆಲ್ಲುತ್ತಾ ಸರ್ವಸಾಲಿಗಳು ಶಕ್ತಿ ಇನ್ನುಳಿದ ಸೋಮನಾಥ ದೇವರನ್ನು ಕೂಡ ಜ್ಞಾಪಿಸುತ್ತಿರುವಂತಹ ಎಲ್ಲ ಮತ್ತೊಮ್ಮೆ ಹಿರಿಯರ ಅನುಗ್ರಹವನ್ನು ಗೆಲ್ಲುತ್ತಾ ಇದರ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಮೊದಲಿಗೆ ಗುರುರಾಜವಾಸಿ ವಿದ್ಯಾಲಯದ ಸಂಘದಿಂದ ಸುಮಾರು 10 ವರ್ಷಗಳಿಂದ ಭರತನಾಟ್ಯ ಸಂಘಗಳನ್ನು ನಡೆಸ್ತಾ ಇದೆ. ಇವರ ಇವರು ಅನೇಕ ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿದ್ದು ತಮ್ಮ ತಂಡದೊಂದಿಗೆ ಜಿಲ್ಲಾ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಸಾವಿರಾರು ನೃತ್ಯಗಳನ್ನು ಪ್ರದರ್ಶನ ಮಾಡಿರುತ್ತಾರೆ. ಅದಲ್ಲದೆ ಇವರ ಶಿಷ್ಯರು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವು ಪ್ರಶಸ್ತಿಗಳನ್ನು ಕೂಡ ಮುಡಿಗೇರಿಸಿಕೊಂಡಿದ್ದಾರೆ. ಹಾಗೆ ಕುಮಾರಿ ಮನಶ್ರೀ ಅವರನ್ನು ಪ್ರಮುಖ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದಾರೆ. ನಮ್ಮ ದುಮ್ಮತ್ತಲ್ಲಿ ಆಟಮೂಲಕ ದೇವಿ ಭಾಮಕುಮಾರಿ ಮಂತ್ರಿಯಿಂದ ಪುರಂಪುರ ದೇವಿಯಿಂದ ಗಣಪತಿ ದೇವಿಯಿಂದ ಒಂದು 20 ವರ್ಷದ ನೃತ್ಯ ಪ್ರದರ್ಶನ ಮಾಡಿದೆ. ಕುಮಾರಿ ಮನಶ್ರೀ
ಮಾಡೋಣ ಕರ್ಮಗಳ ನೋಡಿ ಅರೆಕ್ಷಣದಿ ಸುಟ್ಟು ನಿರ್ಮಲವ ಮಾಡಿ ಅಷ್ಟಕರ್ಮಗಳ ನೋಡಿ ಅರೆಕ್ಷಣದಿ ಸುಟ್ಟು ನಿರ್ಮಲವ ಮಾಡಿ ವಿಶ್ವಾರ್ಥಗಳ ಬಿಟ್ಟು ಕರುಣಾನಿ ಪಾಲಿಪ ಪದ್ಮದಲ್ಲಿರುವ ಚಿನ್ನ ಭಜನೆ ಮಾಡೋಣ ಬನ್ನಿರೋ ಜಿನೀಶನ ಭಜನೆ ಮಾಡೋಣ ಯೋಗ ತತ್ವ ನೆರೆ ಶಾಂತಿ ವಿರತಿ ತೋರಿ ಕರುಣಾರಸವನ್ನೇ ಬೀರಿ ಯೋಗ ತತ್ವ ನೆರೆ ಶಾಂತಿ ವಿರತಿ ತೋರಿ ಹರೆಯೊಳು ಅವಧಿಜ್ಞಾನ ಬೋಧಿಸಿ ಪೊರೆಯುವ ಪರಮ ಶ್ರೀ ಗುರು ಶಾಂತೀಶ ಜಿನ್ನ ಭಜನೆ ಮಾಡೋಣ ಬನ್ನಿರೋ ಜಿನೇಶನ ಭಜನೆ ಮಾಡೋಣ ಬನ್ನಿರೋ ಭಜನೆ ಮಾಡುವ ನಿತ್ಯ ಸುಜನರೆಲ್ಲರೂ ಕೂಡಿ ಭುಜನ ಸಂಗವ ದೂರ ಮಾಡಿ ಸದ್ಭಕ್ತಿಯಿಂದ ಭಜನೆ ಮಾಡೋಣ ಬನ್ನಿರೋ ಜಿನೇಶನ ಭಜನೆ ಮಾಡೋಣ ಬನ್ನಿರೋ ಮುದದಿ ಮುಕುಂದ ಸದನಕ ಬಂದ ಗದಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿಕೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಕೆ ನಿನ್ನ ಮಗ ಜಾರ ಮುದಡಿ ಮುಕುಂದ ಸದನಾಕ ಬಂದ ಮುದಡಿ ಮುಕುಂದ ಸದನಾಕ ಬಂದ ಮುಕುಂದ ಸದನಾಕ ಬಂದ ಮುದಡಿ ಮುಕುಂದ ಸದನಾಕ ಬಂದ ಗದಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿಗೆ ನಿನ್ನ ಮಗ ಜಾರ ಡೋರ ಮಾರ ಗೋಪಿಗೆ ನಿನ್ನ ಮಗ ಜಾರ ಡೋರ ಮಾರ ಮಾರನ ಪಿತತ ಮನೆಯೋಳು ಬೊಕ್ಕ ಮಾರನ ಪಿತತ ಮನೆಯೋಳು ಬೊಕ್ಕ ಮಾರನ ಪಿತತ ಮನೆಯೋಳು ಬೊಕ್ಕ ಮಾರನ ಪಿತತ ಮನೆಯೋಳು ಬೊಕ್ಕ ಹಿರಿಯ ಹೋದರುಗಳಿಗೆ ಸಿಕ್ಕ ನೋಡಿ ನಕ್ಕ ಬಾರಿ ಟಕ್ಕ ಗೋಪಿಗೆ ನಿನ್ನ ಮಗ ಜಾರ ಡೋರ ಮಾರ ಆ ಸುಗಿಪಿದ ಒಟ್ಟಿಗೆ ಈ ಮಣ್ಣಿಗೆ ದಾದ ಸರಿ ಉಂಡುತ್ತಲೇ ಆ ಪ್ರಸ್ತುತಿನೇ ಮಲ್ತಿದ್ದೀರಿ ಅಂಚಾದ ಪುನಗ ಮಾತೆರ್ಲ ಸೇರ್ದು ಹೊರಚೋಡ್ದ ಕೈತಾಟಿ ಕೊರಕ ಮಾತೆರ್ಲ ಕುಡೋರ ನಿರೂಪಕರನಕಲು ಗಡಿ ಗಡಿ ಕೈತಾಟಿ ಕೇನೀರು ದಾಯ ಎಂದು ಪನ್ನಾಗ ಏರೆಗೆ ಕೈತಾಟಿ ಕಮ್ಮಿ ಮಂತನಲ್ಲ ಕಲಾವಿದರ್ನಕಲಿಗೆ ಕೈತಾಟಿ ಕಮ್ಮಿ ಮಂತಾರೆ ಬಲ್ಲಿಗೆ ದಯಮಲ್ತದ ಮಾತೆರ್ಲ ಸೇರ್ದಿನಕಲು ನಮಕ್ ದಾಲ ಬೇಲೇಜಿ ಆರೋಗ್ಯ ತಿಕ್ಕುನೊಂದು ಎಕ್ಕಡೆ ಪಂತೆ ನಾವು ಮುನ್ಪರ್ದು ಮಾತೆರ್ಲ ಆರೋಗ್ಯವಂತರಾದ ವೈದ ನನಾತ ಆರೋಗ್ಯ ವೃದ್ಧಿ ಆವಡು ಸೋಮನಾಥ ದೇವಿಯರು ಮೂಲೆ ಉಳ್ಳೇರು ಆರ ರುದ್ರ ದೇವಿಯರು
ಅಂಚಾದ ಪುನಗ ಮರಣ ದೇವರೆಲ್ಲ ಪನ್ಪೇರು ಮೃತ್ಯುಲ ಆರೆ ಮೃತ್ಯುಂಜಯಲ ಆರೆ ಅಂಚಾದ ಪುನಗ ಯಮದೇವರು ಪನ್ಪುನವು ಹಿ ಈಸ್ ಅ ಜಸ್ಟ್ ಸರ್ವೆಂಟ್ ಆಫ್ ಲಾರ್ಡ್ ಶಿವ ಪೂರೆಕ್ಕಲ ಮಲ್ಲಾರಿಯರು ಎಂದು ಬಂದಾಗ ಗುಂಡದಲೆಡು ಕುಳ್ಳಿನಂಚಿನ ಇನೋಳಿದ ಸೋಮನಾಥ ದೇವಿ ಅಂಚಾದ ಪುನಗ ನಮ್ಮ ಮರಣ ಭಯನ ದೂರ ಮಾಡ್ಬಿಡಾರಲ್ಲ ಆರೆಗೆ ಚಿತ್ರ ಮಾತೆಗಳ ಆರೋಗ್ಯ ವೃದ್ಧಿ ಆವಡು ಅನಾಥ ಕಲಾ ಮಾತನ ಸೇವೆಯನ್ನು ಮಾಡ್ಕೊಂಡ ಅನುಗ್ರಹನು ಶಾರದಾ ಮಾತೆ ಗೌಡ ಮಾಡ್ಕೊಂಡ ವಿಚಾರದವರಿಗೆ ದಮಲ್ತದ ಕೂಡ ಬೊಕ್ಕರ ನನ್ನರ ಹೊರ ಜೋಡ್ತ ಈ ಮನ್ನಡು ಒಂಜಿ ಮೂಜಿನ ಬಾರಿ ನಿರೂಪಣೆಗೆ ಬರಂದ್ರೆ ಎನ್ನ ಸೌಭಾಗ್ಯ ಅಂಚಾದ ಪುನಗ ಒಂಜಿ ಕಳಕಳಿದ ಮನವಿದಾದಪ್ಪ ಅಂದ ಬಂದಾಗ ನಮ್ಮ ಮಾತ ಕೋಡಿಲ್ಲ ನಮ್ಮ ಒಂಜಿ ಮದುವೆದ ವಿಚಾರ ಬಂದಾಗ ಪ್ರೀ ವೆಡ್ಡಿಂಗ್ ಶೂಟ್ ಒಂದು ಮಾಡ್ಕೊಂಡ ವಿಚಾರ ಬರ್ಪುಣ ಖಂಡಿತವಾದ್ಲ ತಪ್ಪತ್ತು ಆಡ ನಮ್ಮ ಆಯ್ಕೆ ಮನ್ಪುನ ಜಾಗ ಉಂಡತ್ತುಲೆ ಐ ನಮ್ಮ ಆಲೋಚನೆ ಮಾಡ್ತದೆ ಒಂಜಿ ಆಯ್ಕೆ ಮಾಡ್ಬಿಡ ದಯಪ್ಪ ಅಂತ ಬಂದಾಗ ನಮಕೊಂಜಿ ಊರುಡು ಉತ್ಸವದಾದಿ ಒಂಜಿ ಉತ್ಸವ ಬಂದಾಗ ಊರದ ಗ್ರಾಮ ದೇವರನ್ನ ಉಚ್ಚಾಯ ಬಂದಾಗ ಹಿರಿಯರನ್ನ ಕುಲ ಮಂತಿನಂಚಿನ ಕಟ್ಟುದಾದಪ್ಪ ಅಂತ ಬಂದಾಗ ದೇವರನ್ನ ಕೊಡಿಯರ್ನಂಚಿನ ಪೊರ್ತುಡು ನಮ್ಮ ಇಲ್ಲದ ಲೇಸದೆಪ್ಪರ ಬಲ್ಲಿಂದಲೇ ಮಾಡ್ತಾರೆ ದಾಯಬಲ್ಲಿ ಎಂದು ಬಂದಾಗ ಆ ಮನ್ನಡು ವೈಭವದ ಸಿರಿಸಿಂಗಾರದ ಸೇವೆ ಆ ಪೊರ್ತುಡು ಏರಿತೆ ತುಳುತ್ತುಲೆ ಗ್ರಾಮ ದೇವರಿಗೆ ಚಿತ್ತಿನ ಪೊರ್ತುಡು ಮದಿಮಾಯನ ಐತ ಏರೆಗೆಂದು ಬಂದಾಗ ಗ್ರಾಮ ದೇವರಿಗೆ ಮಾತಾಗ ಚಿತ್ತಿನ ಪೊರ್ತುಡು ಅರೆಗೈತ ಅದು ಪುನಗ ನಮ್ಮ ಮದಿಮಾರನ ಐತ ಆಯರ ಬಲ್ಲಿ ಬಂದ್ಪುನಂಚಿನ ಬರೀ ಪೊರ್ಲದ ಕಟ್ಟಿ ಹಿರಿಯರ್ನ ಕುಲು ಪಣದು ಬೈದರು ಅಚ್ಚಾದ ಪುನಗ ಈ ಮಣ್ಣಿಗೆ ಬೈದಿನಂಚಿನ ಹೊಸ ಮದಿಮಾಲಿ ಆ ಒಂಜಿ ತಗ್ಗೆನ ದಾಂಟದು ಪೋಡುಂದಾಂಡ ಕಂಟಲ್ದು ಕರೆಮಣಿ ಇತ್ತುಂಡ ಮಾತ್ರ ದಾಂಟದ ಬೋದಾರ್ನಂಜಿ ಪುರ್ಲನ್ನು ತೂಪಿನ ಪ್ರಯತ್ನ ಮಾಡ್ಬೋಡಿಗೆ ಅಂಚಿತ್ತಿನ ಪಡ್ತುಡು ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ದೆಪ್ಪುಗ ಆಂಡ ಎತೋ ಚಾಗಲು ಉಂಡು ಬೀಚ್ಲು ಉಂಡು ಆತು ಪಾರ್ಕುಲುಂಡು ದೇವೇರ್ನ ಜಾಗರ ನಮ್ಮ ಬಳಕೆ ಮನ್ಪುನ ಬರ್ಚಿ ದೇವಸ್ಥಾನ ಪಲ ಪ್ರವಾಸ ತಾಣ ಆಯರ ಬಲಿಯನ್ನು ಪನ್ಪುನಂಚಿನ ಒಂಜಿ ಮನವಿಯುಂಡು ವಿನಮ್ರ ಮನವಿಯುಂಡು ಮಲ್ತದ ಒಂಜಿ ಇಳಿದು ಬಕ್ಕ ಬದಲಾವಣೆ ನಮ ಮಲ್ಪುಗ ಬದಲಾವಣೆ ನಮರ್ದು ಆವಡು ಖಂಡಿತವಾದ ಮಸ್ತ್ ವೇದಿಕೆ ಮತ್ತೆ ಅಂಚಾತ ಪ್ರಾಣಿಗಳು ಒಂಜಿ ಕಳಕಳಿದ ಮನವಿಯುಂಡು ಏರು ಮಾತ್ರ ತುಂಬ ದೈತ್ಯರ್ತುಲೆ ಆಕ್ಲಿಗೆ ದೇವರದಾಲ ತಪ್ಪುದಾಲ ಕೊರೆಯರು ನನ್ನ ಮಿತ್ತಿಗೆ ನಮ್ಮ ಬದಲಾವಣೆ ಮನ್ಪುಗ ದೇವೇರ್ನ ಜಾಗೆಡ್ ಪ್ರೀ ವೆಡ್ಡಿಂಗ್ ಶೂಟ್ ದೆಪ್ಪುನಂಚಿನ ಒಂಜಿ ತಪ್ಪುನ ಮನ್ಪುನ ಬರ್ಚಿ ಎತ್ತೋ ಜಾಗಲುಂಡು ಪಾರ್ಕುಲುಂಡು ಬೀಚ್ಲುಂಡು ಅವಳು ಬೋದು ದೆಪ್ಪುಗ ಪನ್ಪುನಂಚಿನ ಪೂರೈಗಳ ಒಂಜಿ ವಿಷಯ ಪುಡು ಎನ್ನ ಮದುವೆ ಇಂಚನೆ ಆವಡು ಪನ್ಪುನಂಚಿನ ವಿಚಾರ ಪುಡು ಖಂಡಿತವಾದ ಬೆಂಬಲ ಉಂಡು ಅಂಡ ದೇವೇರ್ನ ಜಾಗೆಡ್ ಆ ಪ್ರೀ ವೆಡ್ಡಿಂಗ್ ಶೂಟ್ ದೆಪ್ಪುನಂಚಿನ ಪ್ರಯತ್ನ ನಮ್ಮ ಮಲ್ಪುನ ಬರ್ಚಿ ಪನ್ಪುನಂಚಿನ ವಿಚಾರದೊಟ್ಟಿಗೆ ಕಾರ್ಯಕ್ರಮದ ತುಂಬತ್ತುಗಳ ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದ ಆ ಕಲಾವಿದರಿಗೆ ನೃತ್ಯವನ್ನು ಕಲಿಸಿದಂತಹ ಶಿಕ್ಷಕರು ಇದ್ದಾರೆ ಹಾಗಾಗಿ ಸಾನ್ವಿ ಭಟ್ ಕ್ಷಮೆ ಇರಲಿ ಸ್ವಾತಿ ಭಟ್ ಅದೇ ರೀತಿ ಅಕ್ಷತ್ ಮಂಚನರಿ ಕಲಾವಿದರ ಜೋರದ ಸೊರಟು ಕೈತಾಟಿ ಕೊಡ್ತಾರೆ ಅಂಚನೆ ಕಲ್ಪಾದಿನಕ್ಕೆ 5 ಜೋರು ಬರುದು ಸೊಲ್ಮೇಲು ಸಾರ ಸೊಲ್ಮೇಲು ಅಪ್ಪೆ ಶಾರದನ ಸದಾನುಗ್ರಹ ಉಪ್ಪಡು ಇನ್ನು ಮಲ್ಲ ಮರ ಅದು ಮುಲ್ಲೆಂತது ಓಮ್ ಫ್ರೆಂಡ್ಸ್ ಪಂಪುಣವನವಾಗ ಪೇರ್ಮೆ ಅಂಚಾದ ಪುನಗ ಅವೇತು ಸಮಾಜಮುಖಿ ಕಾರ್ಯಗಳನ್ನು ಕೈಗಿದ್ದೊಂದು ಮತ್ತಿನಚ್ಚಿನ ಕೀರ್ತಿ ಮಕ್ಕಳಿಗುಂಡು 2007ರಲ್ಲಿ ಸಂಘದ ಸ್ಥಾಪನೆಯಾಗಿದೆ ಅದೇ ರೀತಿ ಸೋಮನಾಥನ ಸನ್ನಿಧಿಯಲ್ಲಿ ಸಂಜೆ ಹಾಗೂ ರಜಾ ದಿನಗಳಲ್ಲಿ ಕ್ರಿಕೆಟ್ ಆಡಲು 8 ರಿಂದ 10 ಸದಸ್ಯರು ಸೇರಿ ಕಟ್ಟಿಕೊಂಡ ಸಂಸ್ಥೆಯೇ ಓಮ್ ಫ್ರೆಂಡ್ಸ್ ಇನೋಳಿ ಸಂಸ್ಥೆ ಎಂದು ಹೆಮ್ಮರವಾಗಿ ನಿಂತಿದೆ. ತಂಡದಲ್ಲಿರುವ ಸದಸ್ಯರು ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ರಾಜ್ಯ ಹೊರ ಹಲವಾರು ಕ್ರಿಕೆಟ್ ಮತ್ತು ವಾಲಿಬಾಲ್ ಪಂದ್ಯಕೂಟದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆದಿರುವ ಹೆಮ್ಮೆ ಕೀರ್ತಿ ಓಮ್ ಫ್ರೆಂಡ್ಸ್ ತಂಡಕ್ಕಿದೆ. ಸೋಮನಾಥನ ಸನ್ನಿಧಿಯಲ್ಲಿ ದೇವಸ್ಥಾನದ ಕೆಲಸವನ್ನು ಜೀರ್ಣೋದ್ಧಾರದ ಪೂರ್ವ ಮತ್ತು ನಂತರ ಮಾಡುತ್ತಾ ಬಂದಿರುತ್ತಾರೆ. ಮುಂದಿನ ದಿನಗಳಲ್ಲಿ ದೇವರ ಕೆಲಸ ಕಾರ್ಯಗಳಲ್ಲಿ ನಮ್ಮ ಸಂಘ ಪ್ರಪ್ರಥಮವಾಗಿ ಆಯೋಜಿಸಲಾಗಿದೆ. ಇನೋಳಿ ಪರಿಸರದ ಮರಣದ ಸಂದರ್ಭದಲ್ಲಿ ಅಶಕ್ತ ಕುಟುಂಬಗಳಿಗೆ ಆಂಬ್ಯುಲೆನ್ಸ್ ಖರ್ಚು ಕೂಡ ಭರಿಸಿರುತ್ತಾರೆ. ಕೋವಿಡ್ ಸಂದರ್ಭದಲ್ಲಿ 40ಕ್ಕೂ ಹೆಚ್ಚು ಅಗತ್ಯವಿರುವ ಕುಟುಂಬಗಳಿಗೆ ಕಿಟ್ ವಿತರಣೆ ಮಾಡಲಾಗಿದೆ. ಪಾವೂರು, ಬೋಳಿಯಾರು, ಪಚೀರು ಗಣೇಶೋತ್ಸವದ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನವನ್ನು 9 ವರ್ಷದಿಂದ ನೀಡುತ್ತಾ ಬಂದಿರುತ್ತದೆ. ಸಂಘದ ಸದಸ್ಯರು ರಕ್ತದ ಅವಶ್ಯಕತೆ ಇದ್ದಾಗ ರೋಗಿಗಳಿಗೆ ತ್ವರಿತಗತಿಯಲ್ಲಿ ಸ್ಪಂದಿಸಿ ರಕ್ತದಾನದ ಪುಣ್ಯ ಕೆಲಸವನ್ನು ಮಾಡಿರುತ್ತಾರೆ. ಬಡ ಕುಟುಂಬಗಳು ಮನೆ ಕಟ್ಟುವ ಸಂದರ್ಭದಲ್ಲಿ ಅವರ ಮನೆಯ ನಿರ್ಮಾಣಕ್ಕೆ ಕರ ಸೇವೆಯ ಜೊತೆಗೆ ಇತರ ಸಹಕಾರವನ್ನು ಸಂಘದ ಸದಸ್ಯರು ಮಾಡಿರುತ್ತಾರೆಂಬುದು ಸಂತಸದ ವಿಷಯ. ರಾಹುಲ್ ಶೆಟ್ಟಿ ಇನೋಳಿ ಇವರು ಓಮ್ ಫ್ರೆಂಡ್ಸ್ ತಂಡದ ಸದಸ್ಯರಾಗಿ ಕ್ರೀಡಾ ಕ್ಷೇತ್ರದ ಅನನ್ಯ ಸಾಧಕರು. ಇವರು ವಾಲಿಬಾಲ್ ಕ್ರೀಡೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ನಮ್ಮ ಸಂಘಕ್ಕೆ ಸಂತಸದ ವಿಷಯ. ನವರಾತ್ರಿ ಹಬ್ಬದ ಸಮಯ ಊರಿನ ಹಾಗೂ ಪರವೀರನ ಭಕ್ತರಿಗೆ ಕಟೀಲು ದುರ್ಗಪರಮೇಶ್ವರಿ ದೇವಾಲಯದ ಉಚಿತ ಬಸ್ಸಿನ ವ್ಯವಸ್ಥೆಯನ್ನು ಸಂಘದ ವತಿಯನ್ನು ಮಾಡಲಾಗಿದೆ. ಇನೋಳಿ ಸೋಮನಾಥ ದುರ್ಗಪರಮೇಶ್ವರಿ ಸನ್ನಿಧಿಗೆ ಪ್ರತಿ ವರ್ಷ ಹೊರ ಕಾಣಿಕೆಯನ್ನು ಸಮರ್ಪಣೆ ಮಾಡಿರುತ್ತಾರೆ. ಹಾಗಾಗಿ ಒಂದು ಚೋರಾದ ಚಪ್ಪಳಿ ಈ ಓಮ್ ಫ್ರೆಂಡ್ಸ್ ತಂಡಕ್ಕೆ ಬರಬೇಕಂತ ಒಂದು
ವಿನಮ್ರ ಮನವಿಯನ್ನು ಮಾಡ್ತಾ ಇದ್ದೇನೆ. ಇವರ ಪ್ರಾಸ್ತಾವಿಕ ವರದಿಯನ್ನು ಕೇಳುತ್ತಿರುವಾಗಲೇ ಒಂದು ನನ್ನ ಶ್ರೀದೇವರಲ್ಲಿ ಹರಕೆ ಇದೆ. ಮುಂದಿನ ವರ್ಷ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನಿಮಗೆ ಸಿಕ್ಕುವಂತಾಗಲಿ ಎನ್ನುವಂತಹದ್ದು ನಿರೂಪಕನಾಗಿ ನನ್ನ ಆಶಯ ಎನ್ನುವಂತಹ ಒಂದು ದೃಷ್ಟಿಕೋನದಿಂದ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಗೆ ಒಂಜಾತು ಬೆರಿತಾಂಗ ಕೊಡ್ತಿನಾರು ಗೌರವಾನ್ವಿತ ಜೆರಾಲ್ಡ್ ಜೆರ್ರಿ ತೆಮಲ್ತದೀರಿ ಮಿತ್ತ ಚಿಟ್ಟಿಗೆ ಬಡದು ಯಾರು ಭಿನ್ನ ಎನ್ನುವಂತಲ್ಲ. ಆಕ್ಚುಲಿ ಗೌರವಾನ್ವಿತ ಚಂದ್ರಹಾಸ್ ಪೂಜೆ ಸರ್ ತೆಮಲ್ತದೀರಿ ನಾನು ಅತ್ಯಂತ ಗೌರವ ಮಿತ್ತ ಚಿಟ್ಟಿಗೆಲೆತ್ತುಕೊಂಡಾಡದು. ಖಂಡಿತವಾದ ವರ್ಷಲ ಈ ಪುದರ್ ಬರ್ಪುಣೆ ಅವಳು ಮಣಿ ಪಂದ್ಯ ವೇದಿಕೆ ಕುಲೊಂದಿರು ಗೌರವಾನ್ವಿತ ಜೆರಿ ಸರ್ ತೆಮಲ್ತದ ಜ್ವರ ಜೋರ್ದ ಕೈತ ಆಟಿ ಕೊರು. ಖಂಡಿತವಾದ ಮತ್ತಪ್ಪೆ ಜೋಕುಲು ಒಂಚಪ್ಪೆ ಜೋಕಲಾದ ಮೂಲ ಅನನ್ಯ ಸಮಾಗಮನ ಆ ಒಂದು ಓಮ್ ಫ್ರೆಂಡ್ಸ್ ಫಂಡಿ ಕೊಡಲೆ ತನ್ನರ್ದಾಪುನಚ್ಚಿನ ಮಮಲ್ಲ ಸಾಕಾರ ಕೊರೊಂದು ಬೈದಿನಚ್ಚಿನ ಆ ಜೀವ ವೇದಿಕೆಡು ಮಣಿ ಪಂದ ಕುಲ್ದರು ಅವನ ತೂದಿ ಎಂಕುಲು ಮಣಿ ಪಂದ ಕುಲ್ಲುಜ ದಮಲ್ತದೀರ ಎಲ್ಲ ಮಾನಾದಿಗೆ ಮಲ್ತೊಂದಿಲ್ಲ ಈ ನೀರು ಮಲ್ಲ ಮನಸ್ಸು ಮಂತ ಸ್ವೀಕಾರ ಮಾಡ್ಕೊಡು. ದಮಲ್ತದ ಕೈತಾಟಿ ನಿರಂತರವಾದ ಪಡು ಇಲ್ಲಿಯ ಚವಣಿಯರದ್ದು ಪುಟ್ಟಿನಚ್ಚಿನ ಈ ಸಂಘಟನೆ ಇನಿ ಕಾಲಗ ಮಲ್ಲ ಸಂಘಟನೆ ಆದ ಬೆಳೆಯುತ್ತದೆ. ನಿಖಲ ಆರೈಕೆಯನ್ನು ಮಾತಾಡಲೆ ಚಂದ್ರಸ್ ಪೂಜೆ ಸರ್ ದೇಮಂತ ಬಿತ್ತೆ ಚಿಟ್ಟಿಗಂತು ಇಲ್ಲ ಬೋರ್ಲಿ ನಾನೊಂದು 2 ಪುರಸ್ಕಾರ ಬಾಕಿ ಉಂಟು. ಮಾನಾದಿಗದ ಪೀಠಡಿ ಕುಲ್ಲುನಾರು ಗೌರವಾನ್ವಿತ ಪ್ರದೀಪ್ ಶೆಟ್ಟಿ ತೆಂಬೂರು ತೆಮಲ್ತದ ಇರು ಮಿತ್ತ ಚಿಟ್ಟಿಗೆ ಬರಡು ಯಾರು ಭಿನ್ನ ಮಾತಾಡ್ತಾರೆ. ದಯವಿಟ್ಟು ಪ್ರದೀಪ್ ಶೆಟ್ಟಿ ತೆಂಬೂರು ವೇದಿಕೆಯಲ್ಲಿ ಆ ಗೌರವದ ಪೀಠದಲ್ಲಿ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪ್ರದೀಪ್ ಶೆಟ್ಟಿ ತೇಂಬೂರು ಇವರ ತಂದೆ ಕೃಷ್ಣ ಶೆಟ್ಟಿ, ತಾಯಿ ಅಹಲ್ಯ ಶೆಟ್ಟಿ, 2 ಅಕ್ಕಂದರಿದ್ದು 1 ತಂಗಿ ಇದ್ದು. ಪ್ರದೀಪ್ ಶೆಟ್ಟಿ ತೇಂಬೂರು ಇವರು ಪಾವೂರಲ್ಲಿ ಜನಿಸಿರುತ್ತಾರೆ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಗಾಡಿಗದ್ದೆಯಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣವನ್ನು ಹರೇಕಳ ಶಾಲೆಯಲ್ಲಿ ಮತ್ತು ಪದವಿ ಶಿಕ್ಷಣವನ್ನು ನಿಟ್ಟೆ ಕಾಲೇಜ್ನಲ್ಲಿ ಪಡೆದು ಎಕ್ಸ್ರೇ ಸ್ಕ್ಯಾನಿಂಗ್ ಕೋರ್ಸ್ ಅನ್ನು ಕೇರಳದ ಕಾನ್ಯಾಘಾಟ್ನಲ್ಲಿ ಮುಗಿಸಿರುತ್ತಾರೆ. ತದನಂತರ 6 ತಿಂಗಳ ತರಬೇತಿಗಾಗಿ ನಿಟ್ಟೆ KS ಹೆಗ್ಡೆ ಹಾಸ್ಪಿಟಲ್ ದೇರ್ಲೆಕಟ್ಟೆಯಲ್ಲಿ ಪಡೆದು ಅಲ್ಲಿಯೇ ಕಾಯಂ ಉದ್ಯೋಗವನ್ನು ಪಡೆದು 2008ರಿಂದ ಇಲ್ಲಿಯವರೆಗೆ ಒಂದೇ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡಿರುತ್ತಾರೆ. ವೈದ್ಯನಾಥ ಸೇವಾ ಸಮಿತಿ ಇದರ ಸದಸ್ಯರಾಗಿ, ದಿವ್ಯ ಶಕ್ತಿ ತೇಮೂರು ಇದರ ಸದಸ್ಯರಾಗಿ, ತದನಂತರ ದಿವ್ಯ ಶಕ್ತಿ ತೇಮೂರು ನಿಕಟಪೂರ್ವ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ 2023ರಿಂದ 2025ರ ಸಾಲಿನ ಪಾವೂರು ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರುತ್ತಾರೆ. ಖಂಡಿತವಾದ ಮಾತ ಹಿರಿಯ ನಕಲು ಒಟ್ಟು ಸೇರೊಂದು ಪ್ರದೀಪನಗೂ ಅತ್ಯಂತ ಗೌರವದ ಆ ಪುರಸ್ಕಾರವನ್ನು ಮಾಡಿಕೊಡು. ಪ್ರದೀಪಣ್ಣನ ಗೌರವಾನ್ವಿತ ರವಿ ರೈ ದಯವಿಟ್ಟು ತಮ್ಮನ್ನ ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ರವಿ ರೈ ಸುಣ್ಣಕಲ್ಲು. ರವಿ ರೈ ಅದೇ ರೀತಿ ರವಿ ರೈ ಸುಣ್ಣಕಲ್ಲು ದಯವಿಟ್ಟು ಇಬ್ಬರು ಕೂಡ ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಗೌರವಾನ್ವಿತರು ಪ್ರದೀಪನ್ನೇ ಎಕಡೆ ಪಂಡಿಲಕ್ಕನೆ ಅರ್ನಿ ವಿಚಾರಧಾರಣೆಗಳು ಪಂಡ ಅವಳು ಕೆಲಸ ಮಲ್ತೊಂದು ಪುಣಗನೆ ಅವೇತೋ ಅಶಕ್ತ ಕುಟುಂಬಲು ನಮ್ಮ ಮಾತೆರ್ಲ ಬರವಿಜ್ಜಂದಿನ ಅಂಚಿನ ಪೊರ್ತುಡು ಒಂಜಿ ಸೀಕು ಸಂಕಟ ಬತ್ತನು ನಾಡ ಆಸ್ಪತ್ರೆಗೆ ಪೋಡು ನಾಡ ಅಲ್ಪ ನಮಕ್ ಅವಳು ಶಿಕ್ಷಣ ಇತ್ತು ನಾಡ ಮಾತ್ರ ನಮಕ್ ಮಾಹಿತಿ ದಿಕ್ಕುಡು ಅಂಚಿತ್ತಿನ ಪೊರ್ತುಡು ಪೂರ ಪೊರ್ತುಡ್ಲ ಒಂಜಿ ಪ್ರದೀಪನ್ನಾಗ ಒಂಜಿ ಏರು ಬತ್ತನಲ್ಲ ಒಂಜಿ ಕರೆ ಪೋಪುಡು ರಪ್ಪ ಅರ್ನ ಒಂಜಿ ಎತ್ತೆ ಒತ್ತಡದ ಕೆಲಸ ಇತ್ತನಲ್ಲ ಬರಿಕ್ ದೀದು ತನ್ನ ಅಕ್ಲಿಗೆ ಒಂಜಿ ಸಂಪೂರ್ಣ ಸಹಕಾರ ಕೊರ್ಪುನಂಚಿನ ಒಂಜಿ ಪುಣ್ಯಾತ್ಮ ವ್ಯಕ್ತಿತ್ವ ನಾಡ ಪ್ರದೀಪನ್ನೇ ದಮಲ್ತದ ವರ ಜೋರ್ದ ಕೈತ ಆಟಿ ಕೊರ್ಲೆ ಇತ್ತದ ಕಾಲಘಟ್ಟದ ಒಂಜಿ ಆಸ್ಪತ್ರೆ ಪನ್ಪುಣವು ನಮ್ಮ ಒಂಜಿ ಗುಹೆಕು ಬಕ್ಕಿಲಕ ಒಲ್ಪ ಪೋದು ಒಲ್ಪ ಪಿರೋಡು ವರಡು ಪನ್ಪುನಂಚಿನ ವಿಚಾರ ಗೊತ್ತಿಜಿ ಅಂಚಿತ್ತಿನ ಪೊರ್ತುಡು ರಪ್ಪ ಅಲ್ಪ ಪೋಯಿಲಕ್ಕನೆ ಸುರುಕು ಎಂಕ್ಲೆಗೆ ನೆನಪಾಪುನಿ ಉಸರಿ ಜಂದಿನ ಪೊರ್ತುಡು ಪ್ರದೀಪನ್ನೇ ಆ ಪೊರ್ತುಡು ನಮಕ್ ಜೀವ ಒರಿಪೋನಂಚಿನ ಒಂಜಿ ಕೆಲಸ ಮಲ್ತೊಂದು ಬೈದರಿ ಈ ಹೋಮ್ ಫ್ರೆಂಡ್ಸ್ ಅಕ್ಕಳು ಇನ್ನ ಮಮಲ್ಲ ಸಾಧನೆ ತೂದು ಇದಕ್ಕೊಂಜಿ ಎಲ್ಲೇ ಪುರಸ್ಕಾರ ಮಲ್ಪಡು ಪನ್ಪುನಂಚಿನ ಒಂಜಿ ಉಡಲ ಆಸೆಂಕಲ್ದ ಉಂಟು ಮಲ್ತದ ನಿಕ್ಕಲು ಆ ಗೌರವದ ಪುರಸ್ಕಾರನ ಮಲ್ಪಡಿದ ಯಾರು ಭಿನ್ನ ಮಲ್ತೊಂದಲ್ಲ ಹೋಮ್ ಫ್ರೆಂಡ್ಸ್ ಅಕ್ಕಳು ಖಂಡಿತವಾದ್ಲ ನಮಕ್ ಮುಟ್ಟ ಏಪ ಬರುಡು ಪನ್ನಗ ಉಸರಿ ಜಂದಿನ ಪಗಯ ಅಂಚಿತ್ತಿನ ಪೊರ್ತುಡು ಒಯ್ಯ ಒಂಜಿ ಜಾತಿ ತು ಏರಿಜ್ಜಿ ಒಂಜಿ ಸಮುದಾಯ ತು ಏರಿಜ್ಜಿ ಪುರಾ ಸಮುದಾಯದ ಕ್ಲೆಗ್ಲ ಒಂಜೇ ರೀತಿಡಿ
ಒಂಜಿ ಸೇವೆ ಕೊರ್ಪುನಂಚಿನ ಪ್ರತಿಪನ್ನೆ ನಿಕ್ಲಿಗೆ ತೆರಿದುಂಡು ಅಂಚಾದ ಪುನಗ ನಮ್ಮ ಮಾತೆರ್ಲ ಪುರಸ್ಕಾರ ಗಣ್ಯರು ಮಲ್ತೊಂದುಲ್ಲೇರಿ ಪುರಸ್ಕಾರ ಆರಿಗೆ ತೊಂದೊಂದುಲ್ಲೇರಿ ನಮ್ಮ ಮನಿ ಬಂದ ಕೊಲ್ಲು ನತ್ತು ದಯಮಲ್ತದ ಹೊರ ಜೋರ್ದ ಕೈತ ಆಟಿದ ಗೌರವ ಗರುಡು ಆಯ್ತು ಒಟ್ಟಿಗೆ ಹೋಮ್ ಫ್ರೆಂಡ್ಸ್ ಮಾತ ಜವಣಿರುವರ ಬರುಡು ಖಂಡಿತ ಬದಲ ನಮ್ಮ ಒಂಜಿ ಆರು ಅಲ್ಪ ಕೆಲಸಕ್ಕೆ ಸೇರಿದೇರಿ ಅರೆಗೆ ಸಂಬಳ ಉಂಟು ಆಡಲ ಅಂಚಿತ್ತಿನ ಪೊರ್ತುಡ್ಲ ಅರೆಗೆ ಮಸ್ತ್ ಅಲ್ಪ ಒಂಚೂರು ಏನನ್ನು ತೂವಂದುಲ್ಲೇರಿ ಕೆಲಸದ ಕುಲೇನ ದನಿನಕ್ಕಲು ತೂವಂದುಲ್ಲೇರಿ ಪನ್ಪುನಂಚಿನ ಒಂಜಿ ಬೋಡಿಗೆ ಇತ್ತುಂಡಲ್ಲ ಆಯ್ತ ಒಟ್ಟಿಗೆ ನಾನು ದೇವರನ ಸೇವೆ ಮಲ್ತೊಂದುಲ್ಲೆ ಪನ್ಪುನಂಚಿನ ವಿಚಾರನ ದೀದು ಅರೆಗೂ ಕೊರ್ಪುನಂಚಿನ ಆ ಕೆಲಸನ ಬಾರಿ ನಿಷ್ಠೇಡು ಮಲ್ತದ ಆಯ್ತ ಒಟ್ಟಿಗೆ ತನಕ್ಕೆ ಏರಿ ಕೋಲು ಮಲ್ತಿರುತ್ತಲೆ ಅಟ್ಲಗೊಂದು ಸಂಪೂರ್ಣ ಸಹಕಾರ ಕೊರ್ಪುನಂಚಿನ ಪ್ರತಿಪನ್ನ ಗೊರ ಜೋರ್ದ ಕೈ ದಾಟಿ ಕೂಡ ಕೊರಡೆ ನಿಕ್ಕು ಮಾತೇರಲ್ಲ ಸಾವಿರದ ಮನ್ನಡಿ ನೆಲೆ ತಿಳಿಸಿನ ಮಾತ ವೈದ್ಯನಾಥ ದೈವ ಪರಿವಾರ ಶಕ್ತಿ ಸದಾನುಗ್ರಹ ಇರೆಗೂ ಪಡೆ ಇನ್ನೋಳಿದ ಸೋಮನಾಥ ದೇವೇರ್ನಲ್ಲ ಸದಾನುಗ್ರಹ ಪಡೆ ಸಂಪಿಗೆ ತಡಿದ ಅರ್ಧನಾರೀಶ್ವರ ದೇವೇರ್ನ ಸದಾನುಗ್ರಹ ಇರೆಗುಪ್ಪಡೆ ಒಟ್ಟಿಗೆ ಕೊರ್ನಚಿನ ಸ್ವೀಕರಣ ಪೊರ್ಲುಡೆ ಸ್ವೀಕಾರ ಪುರಸ್ಕಾರ ಪಂಪಿನವ ಒಂಜಿ ರಾಷ್ಟ್ರಪತಿ ಭವನಡಿ ತಿಕ್ಕುಲಕ್ಕಾಗೆ ಅಂಚಿನ ಬರ್ತುಡು ಮಾತೆರ್ಲ ನಿಕುಲು ಊರ್ದಕ್ಕಲು ಒಂಜಿ ಎಲ್ಲಿಯ ಚೋಕುಲ್ನಕ್ಕಲು ಒಂಜಿ ಸಾಧನೆ ನೆನಪುದಿಯಿಲೆ ಸಾಧನೆ ನಿಕುಲು ಮಲ್ಪುಲೆ ನಿಖಿಲನೆ ಗುರುತಿಸವನಂಚಿನ ಒಂಜಿ ಕೆಲಸನ ಎಂಕುಲು ಹೋಮ್ ಫ್ರೆಂಡ್ಸ್ ದಕ್ಕಲು ಮಲ್ಪ ಮಲ್ಪುನಂಚಿನ ಒಂಜಿ ಅಭಿಲಾಷೆಲ್ಲ ಎಂಕುಲು ದಿವಂದುಲ್ಲ ಸಾಧನೆ ನಿಕುಲು ಮಲ್ಪುಲೆ ಪುರಸ್ಕಾರ ಮಲ್ಪುನಂಚಿನ ಒಂಜಿ ಕೆಲಸನ ಎಂಕುಲು ಮಲ್ಪ ಮಲ್ಪುನಂಚಿನ ವಿಚಾರದೊಟ್ಟಿಗೆ ಕಾರ್ಯಕ್ರಮ ತುಂಬತ್ತುಕೊಂಡೊಂದಿಲ್ಲ ನನ್ನ ತುಂಬುಗು ಎಂಕುಲು ಅತ್ಯಂತ ಗೌರವಡು ಕಲಾ ಮಾತೆರ ಶಾರದನ ಒಂಜಿ ಸೇವೆನೆ ಅನೇಕ ವರ್ಷದ ಮಲ್ತೊಂದು ಪುನಂಚಿನ ಚಾಪರ್ಕ ತಂಡದಕ್ಲೆಗೆ ಎಂಕುಲು ಪುರ್ತು ಕೊರೊಂದಿಲ್ಲ.